ನಮಸ್ಕಾರ ವೀಕ್ಷಕರೇ, ಅಲ್ಝೈಮರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಸಾಮಾನ್ಯವಾಗಿ ಎಲ್ಲ ಒಂದು ವೃದ್ಧರಿಗೂ ಕೂಡ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಕಂಡುಬರುತ್ತೆ. ಹೆಚ್ಚಾಗಿ ಇವಾಗ ಒಂದು ಏನು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಇನ್ನಿತರ ಒಂದು ಕಾಯಿಲೆಗಳಿಗೆ ಈಗ ಹೆಚ್ಚಾಗಿ ಜನರು ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಒಂದು ಸ್ಪೆಷಲ್ ಆದಂತಹ ಒಂದು ಕಾಯಿಲೆ ಅಂತ ಹೇಳಿದ್ರೆ, ಅಥವಾ ಸ್ಪೆಷಲ್ ಆಗಿರುವಂತಹ ಒಂದು ಏನು ವ್ಯವಸ್ಥೆ ಅಂತ ಹೇಳಿದ್ರೆ ಈ ಒಂದು ಅಲ್ಝೈಮರ್ಸ್ ಅಂತಾನೆ ಹೇಳ್ಬೋದು, ಅಥವಾ ಮರೆಗುಳಿತನ ಅಂತ ಇದನ್ನ ಕೂಡ ಕರೀತಾರೆ. ಹಾಗಾದ್ರೆ ಈ ಒಂದು ಮರೆಗುಳಿತನ ಅನ್ನುವಂಥದ್ದು ಯಾರಿಗೆ ಕಂಡುಬರ್ತದೆ, ಜೊತೆಗೆ ಈ ಒಂದು ಮರೆಗುಳಿತನಕ್ಕೆ ಬರುವಂತಹ ಕಾರಣಗಳೇನು, ಹಾಗಾದ್ರೆ ಈ ಒಂದು ಮರೆಗುಳಿತನ ವೃದ್ಧರಿಗೆ ಮಾತ್ರ ಕಂಡು ಬರುತ್ತೋ ಅಥವಾ ಇನ್ನಿತರಿಗೂ ಕೂಡ ಇದೊಂದು ಕಂಡು ಬರುತ್ತಾ, ಎಲ್ಲದನ್ನ ಕೂಡ ತಿಳಿಸ್ಕೊಡ್ತಾರೆ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ. ಸ್ಪೆಷಲ್ ಆಗಿ ಅಲ್ಝೈಮರ್ಸ್ ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅಥವಾ ಈ ಒಂದು ಮರೆಗುಳಿತನ ಅನ್ನೋದಕ್ಕೆ ವಿಶೇಷ ಕಾರ್ಯಕ್ರಮದಲ್ಲಿ ಈ ಎಲ್ಲ ಒಂದು ವಿಷಯಗಳ ಕುರಿತು ನಾವು ನಿಮ್ಮ ಜೊತೆ ನಿಮ್ಮ ಮುಂದೆ ವಿಸ್ತೃತವಾಗಿ ಚರ್ಚೆಯನ್ನ ಬಿಚ್ಚಿಡ್ತಾ ಇದ್ವಿ. ಈ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಜೆರಾಡ್ರಿನ್ ಡಿಸೋಜಾ ಅವರು, ಅಲ್ಝೈಮರ್ಸ್ ಅಸೋಸಿಯೇಷನ್ ನ ಸ್ಥಾಪಕ ನಿರ್ದೇಶಕರು. ಅದರ ಜೊತೆಗೆ ಸ್ಪಂದನ ವಿ ಕೇರ್ ಚಾರಿಟೇಬಲ್ ಟ್ರಸ್ಟ್ ನ ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಇವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ಕಾರ ವೀಕ್ಷಕರಿಗೂ ನಿಮಗೂ ತುಂಬ ಹೃದಯದ ನಮಸ್ಕಾರ. ಮೊದಲನೇದಾಗಿ ಇವಾಗ ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ, ವೃದ್ಧಾಪ್ಯದಲ್ಲಿ ಈ ಒಂದು ಮರೆವು ಅನ್ನುವಂಥದ್ದು ಕಂಡು ಬರುತ್ತೆ. ಏನು 65 ಅಥವಾ 72ರ ನಂತರ ಈ ಒಂದು ಮರೆವು ಕಾಯಿಲೆ ಅನ್ನುವಂಥದ್ದು ಕಂಡು ಬರುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಸಾಮಾನ್ಯವಾಗಿ ನಂಬಿರುವಂಥದ್ದು. ಮೊದಲನೇದಾಗಿ ಈ ಒಂದು ಅಲ್ಝೈಮರ್ಸ್ ಅಂದ್ರೆ ಏನು ಅನ್ನೋಂತನ ತಿಳಿಸ್ಕೊಡಿ. ಅಲ್ಲ, 65-70ರಿಂದ ಬರ್ತದೆಂದು ಹೇಳುವುದು ಸರಿಯಲ್ಲ. ನೆನಪು ಇರದೇ ಇರುವುದು ಯಾವ ಪ್ರಾಯದಲ್ಲಿ ಸಾಕ್ತದೆ, ಫಾರ್ಗೆಟ್ಫುಲ್ನೆಸ್ ಮರ್ತು ಹೋಗುದು ಯಾವಾಗ ಸಾಕ್ತದೆ. ಆದರೂ 65-70 ಅಂತ ಹೇಳಿದರೆ ಪ್ರಾಯಕ್ಕೆ ಕನೆಕ್ಟೆಡ್ ಜಾಸ್ತಿ. ಅಲ್ಝೈಮರ್ಸ್ ಅಂತ ಹೇಳಿದರೆ ಅಲ್ಝೀಮರ್ಸ್ ಎಂತ ಪ್ರೊನೌನ್ಸಿಯೇಷನ್ ಮಾಡಿದ್ರು ಅಲ್ಝೈಮರ್ಸ್ ಈಸ್ ಅ ಹೆಸರು. ಈಗ ನಮ್ಮ ಇಲ್ಲಿಯವರು ಈಗ ಲಕ್ಷ್ಮಣ್ ಅಂತ ಇದ್ದಿದ್ರೆ ಲಕ್ಷ್ಮಣ್ ಡಿಸೀಸ್, ಲಕ್ಷ್ಮಣ್ ಡಿಮೆನ್ಷಿಯಾ ಅಂತ ಹೇಳ್ಬೋದು. ಯಾಕಂದರೆ ಈಸ್ ಅ ಸೈಕ್ಯಾಟ್ರಿಸ್ಟ್, ಜರ್ಮನಿಯವರು ತುಂಬ ಪರಿಶೋಧನೆ ರಿಸರ್ಚ್ ಎಲ್ಲ ಮಾಡಿದವರು. ಸೊ ಇಟ್ಸ್ ದ ನೇಮ್ ಆಫ್ ಅಲಾಯ್ಸ್ ಅಲ್ಝೈಮರ್, ಇಸ್ ದ ನೇಮ್ ಆಫ್ ಸೈಕ್ಯಾಟ್ರಿಸ್ಟ್. ಬಟ್ ಅದರ ಕ್ಯಾರೆಕ್ಟರಿಸ್ಟಿಕ್, ಅದರ ಗುಣ ಎಂದರೆ ಅದು ಮರವು ರೋಗ, ಮರೆತು ಹೋಗುದು, ನಿಮಗೂ ನಮಗೂ ಹೋಗುದು, ಇಟ್ ಈಸ್ ಸಹಜ. ದಟ್ಸ್ ಅ ಪಾರ್ಟ್ ಆಫ್ ಏಜಿಂಗ್ ಪ್ರೋಸೆಸ್ ಅಂತ ಸಹ ಅಲ್ಲ, ಮಕ್ಕಳಿಗೆ ಸಹ ಮರೆತು ಹೋಗ್ತದೆ. ದಿಸ್ ಈಸ್ ಎ ಮಾರಣಾಂತಿಕ ರೋಗ. ಇಟ್ ಈಸ್ ಸಚ್ ಎ ಅಷ್ಟು ಭಯಂಕರ ರೋಗ ಎಂದರೆ, ರೋಗ ಅಂತ ಸಹ ಕರೀದಿಲ್ಲ, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತಾರೆ. ಈ ಅಣುಗಳು, ನ್ಯೂರಾನ್ಸ್ ಅಂತ ಇದೆ ಬ್ರೈನಲ್ಲಿ, ಅದು ಟೂಮ್ ಸ್ಟೋನ್ ಸೆಲ್ಸ್ ಅಂದರೆ ಒಂದೇ ಅದು ಸತ್ತೋಗ್ತದೆ. ಇಲ್ಲಾದರೆ ಅದರ ಮೇಲೆ ಪ್ರೋಟೀನ್ ಡೆಪಾಸಿಟ್ ಆಗ್ತದೆ. ಪ್ರೋಟೀನ್ ಅಂತ ಹೇಳಿದರೆ ಪ್ರೋಟೀನ್ ಅಂದರೆ ನಾವು ತಿನ್ನುವುದು ಇದ್ದಂತಲ್ಲ, ಪ್ರೋಟೀನ್ ಒಂದು ಕೆಮಿಕಲ್ ಇದರದು ಹೋಗಿ ಅದರ ಮೇಲೆ ಡೆಪಾಸಿಟ್ ಆಗ್ತದೆ. ಆಗ ಅದರದ್ದು ಸಹಜವಾಗ ನಡತೆ, ನ್ಯೂರಾನ್ ಅಂದರೆ ಅಣುಗಳಿದ್ದು ಬದಲಾಗ್ತದೆ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತೇನೆ, ನಾನು ಏನು ಮಾಡ್ತೇನೆ, V4 ಚಾನೆಲ್ಗೆ ಬಂದಿದ್ದೇನೆ, ಬರಬೇಕೆಂದು ಹೇಳಿದರೆ ಕೂಡ ಎಲ್ಲ ನನಗೆ ಇಲ್ಲಿ ಬ್ರೈನಿಂದ ಕಮಾಂಡ್ ಬಂದದ್ದು. ಆ ಕಮಾಂಡ್ ಸೆಂಟರಿಗೆ ಪೆಟ್ಟಾಗಿದೆ, ಅದರಲ್ಲೇ ನಿಮಗೆ ಡೆಪಾಸಿಟ್ ಆಗಿದೆ, ಕನೆಕ್ಷನ್ ತಪ್ಪಿದೆ, ಕೆಲವು ಅಣುಗಳು ಸತ್ತೋಗಿವೆ ಎಂದಾದರೆ ನಮ್ಮ ಇಡೀ ಕ್ಯಾರೆಕ್ಟರ್ ಚೇಂಜ್ ಆಗಿ ಹೋಗ್ತದೆ. ಅದು ಅದಕ್ಕಿಂತ ಜಾಸ್ತಿ ಮಾರಣಾಂತಿಕ ಅಂತ ಹೇಳುವಾಗ, ಅಷ್ಟು ಭಯಂಕರ ಅಂತ ಹೇಳಿದರೆ, ದೆರ್ ಈಸ್ ನೋ ಕ್ಯೂರ್, ಅಂದರೆ ಅದಕ್ಕೆ ಪರಿಹಾರ ಅಂತ ಇಲ್ಲ. ಅದೇ ಭಾಳ ಒಂದು ಬೇಸರ, ಹೃದಯ ತಟ್ಟುವಂಥ ವಿಷಯ. ಇವತ್ತು ಇಷ್ಟು ಡೆವಲಪ್ ಆಗಿ ಎಲ್ಲ ನಮ್ಮದು, ಮೊನ್ನೆ ಚಂದ್ರಯಾನಕ್ಕೆ ಹೋಯಿತು, ಅಲ್ಲಿ ಹೋಯ್ತು ಅಂತ ಅಷ್ಟೆಲ್ಲ ಸೈನ್ಸ್ ಡೆವಲಪ್ಮೆಂಟ್ ಇದ್ದರೂ ಸಹ ದೆರ್ ಈಸ್ ನೋ ಸಿಂಗಲ್ ಒಂದು ಕ್ಯೂರ್ ಅಂತ. ಈಗ ಮೊದಲು ಮಾರಣಾಂತಿಕ, ನಾವು ಚಿಕ್ಕದಿರುವಾಗೆಲ್ಲ ಕ್ಯಾನ್ಸರ್ ಅಂತ ಹೇಳಿದರೆ ನಾವೆಲ್ಲ ಕೆಲವು ಹಿಂದಿ ಫಿಲ್ಮ್ಸಲ್ಲೆಲ್ಲ ಬರ್ತಿದ್ದು, ನಮ್ದು ಆ ಟೈಮ್ ರಾಜೇಶ್ ಖನ್ನಾ ಕ್ಯಾನ್ಸರ್ ಉಂಟು ಅಂತ ಹೇಳಿದ್ರು, ಇದು ಭಯಂಕರ ಅಂತ, ಅದ್ರ ಸಾಯುವುದಂತಾನೆ. ಆದರೆ ಇವತ್ತು ಕ್ಯಾನ್ಸರಿಗೆ ಪರಿಹಾರ ಉಂಟು. ದರ್ ಆರ್ ಸೋ ಮೆನಿ ಥಿಂಗ್ಸ್, ಕೆಮೊಥೆರಪಿ ಅದು ಇದು ಅಂತ ಹೇಳಿ ಅರ್ಲಿ ಡಿಟೆಕ್ಷನ್ ಅಂತ ಹೇಳಿದರೆ ಅದಕ್ಕೆ ಇದು ಉಂಟು, ಪರಿಹಾರ ಉಂಟು. ಆದರೆ ಅಲ್ಝೈಮರ್ಸ್ ಅವ್ರ ಈ ಡಿಮೆನ್ಷಿಯಾಗಳಿಗೆ ಅಷ್ಟು ಕಷ್ಟ ಎಂದು ಹೇಳಿದರೆ, ಈಗ ನಾವು ದೂರ ನಮ್ಮದೇ ಇಲ್ಲಿ ಅವರು ಜಾರ್ಜ್ ಫರ್ನಾಂಡಿಸ್ ಈಗ ಮೊನ್ನೆ ತೀರಿ ಹೋದರು.
ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಅಷ್ಟು ದೊಡ್ಡ ಮಾತುಗಾರ ಬ್ಯಾಂಕ್ ಇಲ್ಲಿ ಅಲ್ಲ, ಅವರು ಬಿಹಾರ್ ಮತ್ತು ಬಾಂಬೆಯಲ್ಲಿ ವಿನ್ ಆದವರು. 8 ವರ್ಷದಿಂದ ಅವರಿಗೆ ಏನಂತಾನೆ ಗೊತ್ತಿಲ್ಲ. ಅವರಿಗೆ ಈ ವಾಸ್ ಅಲ್ಝೈಮರ್ಸ್ ಎಫೆಕ್ಟೆಡ್. ಹೌದಪ್ಪ, ಸೇಮ್ ನಮ್ಮ ಭಾರತ ರತ್ನ ವಾಜಪೇಯಿ, ಅಷ್ಟು ದೊಡ್ಡ ನೇತ, ಅವರದ್ದೇ ಸರ್ಕಾರ ನಡೀತಾ ಇದೆ. ಅವರು ಎಲ್ಲಿದ್ದಾರೆ, ಅವರಿಗೆ ಭಾರತ ರತ್ನ ಕೊಡುವಾಗ ಯಾರು ನಾವು ನೋಡಿದ್ದಿಲ್ಲ. ಅಧ್ಯಕ್ಷರಾದಾಗ ಪ್ರಣಬ್ ಮುಖರ್ಜಿ ಅವ್ರ ಮನೆಗೆ ಹೋದ್ರು, ಕೊಟ್ಟರು ಅಂತ ನ್ಯೂಸ್ ಪ್ರಿಂಟಲ್ಲಿ ಬಂತು ಬಿಟ್ಟು, ಇಲ್ಲಾಂದರೆ 24 ಗಂಟೆ ಈಗದ ಚಾನೆಲಲ್ಲಿ ಓಡಿಸ್ತಾ ಇದ್ರು. ಅವ್ರದ್ದು ಒಂದು ವಿಡಿಯೋ ತೋರಿಸಲಿಲ್ಲ, ಯಾಕೆಂದರೆ ಅಷ್ಟು ದುಃಖಕರ ಸ್ಥಿತಿಯಲ್ಲಿ ಅವರು ಇದ್ದರು. ಸೊ ಆದರೆ ಅವರು ಅಷ್ಟು ಉನ್ನತ ಇದರಲ್ಲಿ ಇರುವವರಿಗೆ ನೋಡಿಕೊಳ್ಳುವವರು ಇರ್ತಾರೆ. ಈಗ ನಮ್ಮ ಪ್ರಯತ್ನ, ಈಗ ನಿಮ್ಮ ಮುಖಾಂತರ ಎಂದು ಹೇಳಿದರೆ, ಇದು ಬಂದಾಯಿತು, ಇದಕ್ಕೆ ಪರಿಹಾರ ಇಲ್ಲ ಅಂತ ಹೇಳಿದ ಕೂಡಲೇ ನಾವು ಹ್ಯಾಂಡ್ಸ್ ಅಪ್ ಮಾಡಿ ಆಯಿತು ಅಂತ ಹೇಳಿದರೆ ಮತ್ತೆ ನಾವು ಇಷ್ಟು ಡೆವಲಪ್ಮೆಂಟ್ ಮಾಡಿ ಏನು ಪ್ರಯೋಜನ? ಈಗ ನಮ್ಮ ಸಂಸ್ಥೆ, ಈಗ ಮ್ಯಾಂಗ್ಳೂರ್ ಅಲ್ಝೈಮರ್ಸ್ ಅಸೋಸಿಯೇಷನ್ ಮತ್ತು ಈಗ ಪೇಜ್ ಅಂತ, ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್. ಜೆರಿಯಾಟ್ರಿಕ್ ಅಂದರೆ ಹಿರಿಯರ ಒಂದು ಸಂಸ್ಥೆ, ಎಲ್ಲ ಹಿರಿಯರ ಸಂಸ್ಥೆ, ಲಯನ್ಸ್, ರೋಟ್ರಿ ಎಲ್ಲ ಸೇರಿ ಈ ಪೇಜ್ ಅಂತ ಒಂದು ಸಂಸ್ಥೆ ಮಾಡಿದ್ದೇವೆ. ಒಂದು 30-40 ಸಂಸ್ಥೆ ಜೊತೆಯಲ್ಲಿದ್ದು, ಈಗ ಈ ತಿಂಗಳು ಸೆಪ್ಟೆಂಬರ್ ಈಸ್ ಡಿಕ್ಲೇರ್ಡ್ ಆಸ್ ವರ್ಲ್ಡ್ ಅಲ್ಝೈಮರ್ಸ್ ಮಂತ್ ಅಂತ. ಸೆಪ್ಟೆಂಬರ್ 21ಕ್ಕೆ ಕೂಡ ವರ್ಲ್ಡ್ ವೆರಿ ಅಲ್ಝೈಮರ್ಸ್ ಡೇ ಅಂತ ಹೇಳಿ ಅದು ಡೇ. ಇಡೀ ತಿಂಗಳು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಇದನ್ನು ಪ್ರಯತ್ನ ಮಾಡ್ತಾರೆ. ಇದರ ಒಂದು ಈಗ ನಿಮ್ಮನ್ನು ನಿಮಗೆ ಐ ಶುಡ್ ಥ್ಯಾಂಕ್ ಯು, ಅಂದರೆ ನೀವು ಅದರಲ್ಲಿ ಒಂದು ಪಾತ್ರರಾಗಿದ್ದೀರಿ. ಇಂಥ ಆಕ್ಟಿವಿಟೀಸ್ ಮಾಡಿ, ಇಲ್ಲದ್ರೆ ಏನಾಗ್ತದೆ, ಅದು ಅಷ್ಟು ಕಷ್ಟಕರ. ಅಂದರೆ ಮನೆಯಲ್ಲಿ ಇದ್ದರೆ ಅವರು ಡಾಕ್ಟರ್ ಹತ್ರ ಕೊಂಡೋಗ್ತಾರೆ, ಡಾಕ್ಟ್ರಿಗೆ ಸ್ವಲ್ಪ ಹೇಳ್ತಾರೆ ಯಾವ ಟೈಪ್ ಇದು, ಒಂದು ನಿದ್ದೆ ಮಾತ್ರ ಎಂತ ಒಂದು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾರೆ. ಮನೆಯವರಿಗೆ ಎಂತ ಮಾಡೋದು, ಏನು ಗುಣ ಆಗುವುದಿಲ್ಲ ಅಂತ ಹೇಳಿದರೆ, ಆ್ಯಂಡ್ ಅವರಿಗೆ ಲೈಫ್ ಉದ್ದ ಉಂಟು, ಜಾಸ್ತಿ ಬದುಕ್ತಾರೆ. ಅಂದರೆ ಒಂದು ಗೊತ್ತಾಗಿ ಒಂದು 5-10 ವರ್ಷ, ಒಂದು ಮ್ಯಾಕ್ಸಿಮಮ್ 20 ಇಯರ್ಸ್ ಅಂತ ಒಂದು ಉಂಟು ಸ್ಟಡಿ ಪ್ರಕಾರ. 20 ವರ್ಷ ಬದುಕುವುದಂದಾದರೆ ಮನೆಯವರ ಸ್ಥಿತಿಯನ್ನು ನೋಡಿಕೊಳ್ಳುವ ಸ್ಥಿತಿಯನ್ನು ಭಯಂಕರ ಕಷ್ಟ. ಈಗ ನಿಮ್ಮ ಮುಖಾಂತರ ನಾವು ಅವರಿಗೆ, ಈಗ ಎಫೆಕ್ಟ್ ಆದವರು ನೋಡಿದಿಲ್ಲ ಈ ಪ್ರೋಗ್ರಾಮ್ ನಿಮ್ಮದು, ನೋಡಿದ್ರು ಕೂಡ ಇಲ್ಲ, ಅವ್ರಿಗೆ ಏನಂತ ವಿಷಯ ಗೊತ್ತಿಲ್ಲ ಅಲ್ಲ. ಆದರೆ ಮನೆಯವರಿಗೆ ಅದರ ಮೇಲೆ ಬಹಳ ಪ್ರಭಾವ ಬೀಳ್ತದೆ. ಈಗ ಊಟ ಮಾಡ್ತಾರೆ, ಮತ್ತು ಈಗ ನೀವು ಬಂದ್ರಿ, ದಿವ್ಯಾನವರು ಬಂದರು ಮನೆಗೆ ಅಂತ ಹೇಳಿದರೆ, ನೋಡಿ ದಿವ್ಯಾ, ಈ ಮನೆಯಲ್ಲಿ ನನಗೆ ಊಟನೇ ಕೊಡೋದಿಲ್ಲ, 5 ದಿನ ಆಯಿತು ಊಟ ಕೊಡದೆ ಅಂತ. ಆದರೆ ಮನೆಯವರು ದಿನಾಗ್ಲೂ ಕೂಡ ಊಟ ಕೊಡ್ತಾರೆ. ಆಗ ಮನೆಯಲ್ಲಿರುವ, ಈಗ ದಿವ್ಯಾ ಗೆಸ್ಟ್ ಬಂದಾಗ ಮನೆಯ ಸೊಸೆ ಊಟ ಕೊಟ್ಟವರು ಇಮಿಡಿಯೇಟ್ ಹಾರಿ ಬೀಳ್ತಾರೆ. ಏನು ಈಗ ನೀವು ಊಟ ಮಾಡಿದ್ದು ಕೈ ನೋಡಿ, ನಿಮ್ಮ ಇದು ನೋಡಿ, ಮೀನಿದು ವಾಸನೆ ಉಂಟು, ಅದು ಉಂಟು ಅಂತ ಏನಾದರೂ ಹೇಳ್ತಾರೆ. ಅಲ್ಲ, ಸಹಜ ನಡತೆ ಹಾಗೆ, ನಾನು ಸಹ ಹೇಳ್ತೇನೆ, ನೀವು ಸಹ ಹೇಳ್ತೇವೆ. ಆದರೆ ನಮ್ಮ ಪ್ರಯತ್ನ ಏನೆಂದರೆ ಹಾಗೆ ಹೇಳಬಾರದು. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ, ಅವರು ಬೇಕಂತ ಹೇಳುವುದಲ್ಲ, ಅವರು ಊಟ ಮಾಡ್ತಾರೆ, ಆ ಶಕ್ತಿ ಹೋಗಿದೆ, ಮಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಹೇಳಿದ್ದನ್ನು ಪುನಃ ಹೇಳ್ತಾರೆ. ಸೊ ಮನೆಯವರು ಅವರ ನಡತೆ, ಈಗ ನಿಮ್ಮ ಮುಖಾಂತರ ಹೇಳುವುದೆಂದರೆ ಮನೆಯಲ್ಲಿ ಎಫೆಕ್ಟ್ ಆದವರು ಇಲ್ಲದ್ರೆ ಏನಾಗ್ತದೆ, ಅವರಿಗೆ ಸೈಕ್ಯಾಟ್ರಿಕ್ ಪ್ರೆಷರ್ ಬೀಳ್ತದೆ. ಎಂತ ಮಾಡೋದು ಮಾರೆ, ನನ್ನ ತಂದೆಗೆ ಹೆಂಡತಿಗೆ ಇಷ್ಟು ಹೇಳಿದರೆ ಪುನಃ ಅದೇ ಹೇಳ್ತದೆ ಅಂತ ಹೇಳಿದರೆ, ಇಲ್ಲ, ವ್ಯತ್ಯೆ ಮಾಡೋದಲ್ಲ, ಅವರು ಚೇಂಜ್ ಆಗಿದ್ದಾರೆ, ಅವರ ಬ್ರೈನ್ ಹ್ಯಾಸ್ ಚೇಂಜ್ ಫಾರ್ ಎವರ್. ಬಹಳ ದುಃಖದ ವಿಷಯ, ಆದರೆ ಅದು ಸತ್ಯ. ಎಸ್ ಸರ್, ಇನ್ನಷ್ಟು ಈ ಒಂದು ಅಲ್ಝೈಮರ್ಸ್ ಅಂದರೆ ಏನು, ಇದಕ್ಕೆ ಯಾವ ರೀತಿಯಾದಂತಹ ಕಾರಣಗಳಿದೆ, ಇನ್ನು ಯಾವ ರೀತಿಯಾಗಿ ಈ ಒಂದು ರೋಗ ಯಾವ ರೋಗಕ್ಕೆ ಕೂಡ ಎಫೆಕ್ಟ್ ಆಗ್ಬೋದು, ಇದೆಲ್ಲದನ್ನು ಕೂಡ ನಿಮ್ಮಿಂದ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ಒಂದು ಅಲ್ಝೈಮರ್ಸ್ ಅಂದ್ರೆ ಏನು ಅಥವಾ ಮರೆಕುಳಿತನ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಇದು ಬರ್ತದೆ, ಜೊತೆಗೆ ಇದು ಎಷ್ಟು ಜನರಿಗೆ ಬರ್ಬೋದು, ವೃದ್ಧಾಪ್ಯದಲ್ಲಿ ಬರುತ್ತಾ ಅಥವಾ ಚಿಕ್ಕ ಮಕ್ಕಳಿಗೆ ಬರುತ್ತಾ, ಎಲ್ಲದರ ಕುರಿತಾಗಿ ಕೂಡ ನಾವು ಮಾತಾಡ್ತಾ ಇದ್ವಿ. ಸರ್, ಇವಾಗ ನೀವು ಹೇಳಿದ್ರಿ ಇದಕ್ಕೆ ಒಂದು ಏಜ್ ಲಿಮಿಟ್ ಅನ್ನುವಂಥದ್ದು ಇಲ್ಲ, ಇದು ಯಾರಿಗೆ ಬೇಕಾದರೂ ಬರಬಹುದು ಅಂತ. ಸೊ ಹಾಗಾದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳಿಗೂ ಕೂಡ ಬರುವಂತಹ ಚಾನ್ಸಸ್ ಇದೆಯಾ, ಹೇಗೆ? ಇಲ್ಲ, ನಾನು ಹಾಗೆ ಹೇಳಲಿಲ್ಲ. ಇಟ್ ಈಸ್ ಏಜ್ ರಿಲೇಟೆಡ್. ಹೆಚ್ಚಿನಾಗಿ ಬರುವುದು ಪ್ರಾಯ ಆದ ಮೇಲೇನೆ. ಈಗ ನಾವು ಒಂದು ಟೆಸ್ಟ್ ಮಾಡೋದು, ಈಗ ಪ್ರಯತ್ನ ಅಂದರೆ ಬಂದ ಮೇಲೆ ಪರಿಹಾರ ಕಷ್ಟ ಅಂತ ಆಗುವಾಗ 60ರ ಮೇಲೆ ಮೆಮೊರಿ ಕ್ಲಿನಿಕ್ ಅಂತ ಉಂಟು. ಈಗ ನಾವು ಇಲ್ಲಿ ಮೊದಲು ಡಾಕ್ಟರ್ ಪ್ರಭಾ ಇಲ್ಲಿ KMC ಅಲ್ಲಿ ಇರುವಾಗ ಡಾಕ್ಟರ್ ಕೇಶವ ಪೈ ಅಂತ ಸೈಕ್ಯಾಟ್ರಿ ಹೆಡ್ ಇದ್ದಾರೆ. ಅಲ್ಲಿ ಅವರು ಫ್ರೈಡೇ ಫ್ರೀ ಮೆಮೊರಿ ಕ್ಲಿನಿಕ್ ಮಾಡ್ತಾ ಇದ್ದರು. ಈಗ ಎನಪಯದಲ್ಲಿ ಡಾಕ್ಟರ್ ಪ್ರಭಾ ಎನಪಯದಲ್ಲಿದ್ದಾರೆ. ಅಲ್ಲಿ ತುಂಬ ಎಲ್ಲ ಬೆಳವಣಿಗೆ ಆಗಿದೆ. ಈ ಜೆರಿಯಾಟ್ರಿಕ್ ಅಂತ ಹೇಳಿದ್ರೆ ಹಿರಿಯರ ಕ್ಲಿನಿಕ್ ಅಂತಲೇ ಆಗಿ ಅವರೀಗ ಜೆರಿಯಾಟ್ರಿಕ್ ಕ್ಲಿನಿಕ್ ಇದು ಹೆಡ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ದ ಗುಡ್ ನ್ಯೂಸ್ ಇಸ್ ಶಿ ಇಸ್ ಜೆರಿಯಾಟ್ರಿಕ್ ಇದರದ್ದು ಶಿ ಇಸ್ ಬೀನ್ ದ ಹೆಡ್ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ಅಸೋಸಿಯೇಷನ್. ಈಗ ನಿನ್ನೇನು ನ್ಯೂಸ್ ಬಂತು, ಶಿ ಇಸ್ ದ ಪ್ರೆಸಿಡೆಂಟ್ ಇಲೆಕ್ಟ್. ಅವರು ನಮಗೆ ತುಂಬ ಸ್ಫೂರ್ತಿದಾಯಕ ಲೀಡರ್ ಥರ ಇದ್ದಾರೆ ಮೆಡಿಕಲ್ ಫೀಲ್ಡಲ್ಲಿ. ಅದು ಕೂಡ ಯಾಕೆಂದರೆ ಹೇಳಿದರೆ ಡಾಕ್ಟರ್ ಪ್ರಭಾ ಅಧಿಕಾರಿ ಶಿ ರಿಟೈರ್ಡ್ ಫ್ರಮ್ KMC ಅಂದರೆ ಅವರು ಇಡೀ ಜೀವನ ಉದ್ದಕ್ಕೆ ಆಗಿ ಈಗ ನಾವು ಶಿ ಇಸ್ ದೇರ್ ಹೆಡ್ ಇನ್ ಎನೆಪೋಯ. ನಾನು ಸ್ಟೂಡೆಂಟ್ ಇರುವಾಗ PUC ಅಲ್ಲಿ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಪ್ರೊಫೆಸರ್ ರಾಮಚಂದ್ರ ರಾವ್ ಅಂತ ಬರೆದದ್ದು ನಾನು ಓದಿದ್ದೇನೆ. ಈಗ ಗೊತ್ತಾಯಿತು ಆ ರಾಮಚಂದ್ರ ರಾವ್ ವಾಸ್ ಡಾಕ್ಟರ್ ಪ್ರಭಾಸ್ ಫಾದರ್. ಅವರಿಗೆ 80 ವರ್ಷ ಆಗುವಾಗ ಹೂ ರಿಟೈರ್ಡ್ ಆಸ್ ಎ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ ಅವರಿಗೆ 80 ವರ್ಷ ಆದಾಗ ಅಲ್ಝೈಮರ್ಸ್ ಬಂತು. ಆದರೆ ಆಗ ಅಲ್ಝೈಮರ್ಸ್ ಏನಂತ ಇವರಿಗೆ ಸಹ ಗೊತ್ತಿಲ್ಲ, ಇಡೀ ಮಂಗಳೂರಿಗೆ ಗೊತ್ತಿಲ್ಲ. ಇವರು ಡಾಕ್ಟರ್ ಬೇರೆ ಡಾಟರ್ ಬೇರೆ, ಎಲ್ಲಿ ಡಾಕ್ಟರ್ ಕೊಂಡೋದ್ರೆ ಗೊತ್ತಿಲ್ಲ. ಮತ್ತು ಬ್ಯಾಂಗ್ಳೂರಿಗೆ ಕೊಂಡೋಗಿ ಅಲ್ಲಿ ನಿಮನ್ಸ್ ಅಂತ ಸೈಕ್ಯಾಟ್ರಿ ದೊಡ್ಡ ಹಾಸ್ಪಿಟ್ಲ್ ಉಂಟು, ಅಲ್ಲಿ ಗೊತ್ತಾಗಿ 80ರಿಂದ 90 ವರ್ಷ 10 ವರ್ಷ ಅವರು ತಂದೆಯನ್ನು ನೋಡಿಕೊಂಡಿದ್ದಾರೆ. ಸೊ ಅದು ನನಗೆ ಭಾಳ ಸ್ಫೂರ್ತಿ. ಅಂದರೆ ಈ ವಿಷಯದಲ್ಲಿ ನಾನು ಯಾವತ್ತೂ ಹೇಳ್ತೇನೆ ಎಲ್ರಿಗೆ, ವೀಕ್ಷಕರಿಗೆ ಕೂಡ. ಯಾಕಂದರೆ ಅವರು ಡಾಕ್ಟರ್ ಬೇರೆ ಡಾಟರ್ ಬೇರೆ ಮಗಳಾಗಿರುವಾಗ ದಿನ ಬೇರೆ ಬೇರೆ ನಡತೆ. ಅಷ್ಟು ದೊಡ್ಡ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ ಆದವರು, ಅಷ್ಟು ಮೇಧಾವಿ ಬುಕ್ ಬರೆದವರು, ರಾತ್ರಿ ಕಳ್ಳರು ಬಂದರು ಅಂತ ಹೇಳ್ತಿದ್ರಂತೆ. ಆಗ ನೋಡಿ ನಡತೆ ನೋಡಿ. ಆಗ ಎಂತ ಹೇಳ್ತಾರೆ ಹೆಚ್ಚಿನವರು, ಸುಮ್ಮನೆ ಮಾರಾಗಿ ಅಲ್ಲಿ ನಮಗೆ ಬೆಳಿಗ್ಗೆ ಕೆಲಸ ಹೋಗ್ಲಿ, ಎಲ್ಲಿ ಕಳ್ಳರು ನೀವು ಚುಪ್ ಅಂತ ಹೇಳ್ತಾರೆ. ಆದರೆ ಇವರು ನಡತೆ ಬೇರೆ. ಹೌದಪ್ಪ ಅಂತ ಎಲ್ಲ ಹೇಳಿ ಮನೆಯವರೆಲ್ಲ ಹುಡುಕಿದಾಗೆ ಮಾಡುವುದಂತೆ, ಕಳ್ಳ ಎಲ್ಲಿ ಅಂತ. ಮತ್ತೆ ನೋಡಿ ಅಲ್ಲಿಂದ ಆ ಕಡೆಯಿಂದ ಹಾರಿ ಹೋದ ನೋಡಿ ಕಳ್ಳ ಓಡಿದಂತ ಹೇಳುದಂತೆ. ಹೌದಾ ಅಂತ ಹೇಳಿ ಮತ್ತೆ ಅವರು ಶಾಂತವಾಗಿ ಮಲಗ್ತಾರೆ. ದಟ್ ಈಸ್ ದ ಟೆಕ್ನಿಕ್. ಈಗ ಎಲ್ರಿಗೆ ವೀಕ್ಷಕರಿಗೆ ಹೇಳುವುದಂದ್ರೆ, ಇಲ್ಲ ಅಂತ ಹೇಳಿದರೆ ನಾವು ಹೆಚ್ಚಿನವರು ನಮಗೆ ಬೇರೆ ವಾರೀಸ್ ಇರ್ತದೆ, ಈ ಮುದ್ಕ ಏನು ಮಾಡ್ತಾನೆ ಸುಮ್ಮನೆ ಮಲಗಲ್ಲಿ ಅಂತ ಹೇಳುವುದು ಸಹಜ ಆಗ್ತದೆ. ಅವರಿಗೂ ಕೂಡ ಮನಸ್ಸಿಗೆ ನೋವಾಗುತ್ತೆ ಹೇಳುವಾಗ. ಖಂಡಿತ ನೀವು ಬಹಳ ಕರೆಕ್ಟ್ ವಿಷಯ ಹೇಳಿದ್ರಿ. ನೋವಾಗ್ತದೆ ಅಂತ ಅವರಿಗೆ ಮಾತಾಡಲಿಕ್ಕೆ ಬರ್ದಿಲ್ಲ ಹೇಳ್ದಿಲ್ಲ ಅಂತ ನಮಗೆ ಗೊತ್ತಾಗ್ದಿಲ್ಲ. ಅವರು ಇಲ್ಲದಾಗೆ ನಾವು ಮಾತಾಡ್ತೀವಿ. ಈ ಒಂದು ಜನ ಉಂಟು ಮರೆ, ಹೀಗೆ ಮರೆ ಹಾಗೆ ಮರೆ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ, ಅವರಲ್ಲೇ ಇರ್ತಾರೆ. ಅದನ್ನು ಖಂಡಿತ ಮಾಡಬಾರ್ದು ಅಂತ. ಈಗ ದರ್ ಇಸ್ ಎ ಸ್ಟಡಿ, ನಾನೀಗ ಅಂಡರ್ಸ್ಟ್ಯಾಂಡಿಂಗ್ ಡಿಮೆನ್ಷಿಯಾ ಅಂತ ಒಂದು ಟೆಸ್ಮೆನಿಯಾ ಯೂನಿವರ್ಸಿಟಿದು ಕೋರ್ಸ್ ಉಂಟು. ಅದು ಯಾರು ಸಹ ಮಾಡ್ಬೋದು. ಇಟ್ಸ್ ಎ ಫ್ರೀ ಆನ್ಲೈನ್ ಕೋರ್ಸ್, ಚಂದದು ಕೋರ್ಸ್, 27 ಗಂಟೆದು. ಅದು ದಿನ ನಿಮಗೆ 3-4 ತಿಂಗಳು ಕೊಡ್ತಾರೆ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್. ಈಗ ನಾನು ನಿಮ್ಮ ಹತ್ರ ಹೇಳಬೇಕಾದ್ರೆ ಐ ಆಮ್ ಎ ನಾನ್ ಮೆಡಿಕಲ್ ಪರ್ಸನ್, ಐ ಆಮ್ ಎನ್ ಇಂಜಿನಿಯರ್. ಆದರೆ ಇದು ನನಗೆ ಒಂದು ಅಮೆರಿಕನ್ ಅಲ್ಝೈಮರ್ಸ್ ಇದು ಡೈರೆಕ್ಟರ್ ಮೀಟ್ ಆಗಿ ಇಲ್ಲಿ ನನಗೆ ಆಗ ಒಂದು ಸ್ಟೇಟ್ ಪೊಸಿಷನ್ ಇತ್ತು ವಿತ್ ಚೀಫ್ ಮಿನಿಸ್ಟರ್ ಆಸ್ ಎ ಚೇರ್ಮ್ಯಾನ್. ಸೊ ನಾನು ಎಣಿಸಿದೆ ಏನಾದರೂ ಮಾಡುವ ಈ ಅಲ್ಝೈಮರ್ಸ್ ಇದು ಡೈರೆಕ್ಟ್ರನ್ನು ಹಿಡ್ಕೊಂಡಂತ. ಇಲ್ಲಿ ಅವರು ಎಲ್ಲ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ಗಳನ್ನೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಮತ್ತೆ ಹಾಗೆ ಹುಟ್ಟಿತು ಮ್ಯಾಂಗ್ಳೂರ್ ಅಲ್ಝೈಮರ್ಸ್ ಅಸೋಸಿಯೇಷನ್. ಅದರ ದೆಸೆಯಿಂದ ಜನರಿಗೆ ಬಹಳ ಸ್ಪಂದನೆ, ಅದರಿಂದ ಕಾಲ್ಸ್ ಬರಲಿಕ್ಕೆ ಶುರುವಾಯಿತು. ಅವರು ರಿಚರ್ಡ್ ಶ್ರೇಡರ್ ಅಂತ ಅಮೆರಿಕನ್. ಸೊ ಆಗ ಅವರು ಭಾಳ ಇಂಟ್ರೆಸ್ಟಲ್ಲಿ ಇದ್ದರು, ಮನೆಗೆಲ್ಲ ಬರ್ತಿದ್ರು. ಅವರೊಂದು 6 ತಿಂಗಳು ಇದ್ರು ಇಲ್ಲಿ. ಸೊ ಅದರ ನಂತರ ಇದೆಲ್ಲ ಜೊತೆಯಲ್ಲಿ ಸೇರಿ ಒಂದು ಜನರಿಗೆ ಒಂದು ಪಾಯಿಂಟ್ ಉಂಟು, ಎಲ್ಲಿಯಾದರೆ ಫೋನ್ ಮಾಡ್ಬೋದು, ಕೇಳ್ತಾರೆ, ಒಂದು ಹೇಳ್ತಾರೆ ಅಂತ ಪಾಯಿಂಟ್ ಆಗಿ
ಸೊ ಮತ್ತೆ ಈಗ ಎಲ್ಲ ಇಟ್ ಇಸ್ ಲೈಕ್ ಒಂದು ಆಂದೋಲನದಾಗೆ ಆಗಿದೆ ಇಡೀ ಮಂಗಳೂರಲ್ಲಿ ಎಲ್ಲರೂ ಜೊತೆ ಸೇರಿ. ಐ ಹ್ಯಾವ್ ಟು ಥ್ಯಾಂಕ್ ಆಲ್ ದ ಮೀಡಿಯಾದಿಂದ ಹಿಡಿದು ಆಲ್ ಮೆಡಿಕಲ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದರ ಜೊತೆ ಇದ್ದು ಬಹಳ ಉತ್ಸಾಹದಿಂದ ಇದು ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಎಸ್ ಸರ್, ಇವಾಗ ಈ ಒಂದು ಅಲ್ಝೈಮರ್ಸ್ ಅಂತ ಹೇಳುವಂಥದ್ದು ಏನು ವೃದ್ಧಾಪ್ಯಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಈ ಒಂದು ವೃದ್ಧಾಪ್ಯಕ್ಕೆ ಬರೋದ್ರಿಂದ ಅವರಲ್ಲೂ ಕೂಡ ಸಾಕಷ್ಟು ರೀತಿಯಂಥ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರ್ಬೋದು, ಇದೆಲ್ಲದರ ಜೊತೆಗೆ ಈ ಒಂದು ಅಲ್ಝೈಮರ್ಸ್ ಕೂಡ ಸೇರಿರುತ್ತೆ. ಹಾಗಾದರೆ ಇವರನ್ನು ನೋಡ್ಕೊಳ್ಳುವಂತಹ ರೀತಿ ಹೇಗಿರಬೇಕು, ಇವರ ಜೊತೆ ನಾವು ಮಾತಾಡುವಂತಹ ರೀತಿ ಹೇಗಿರಬೇಕು ಸೊ ಅನ್ನೋದನ್ನು ತಿಳಿಸ್ಕೊಡಿ. ಅದೇ ನಾನೀಗ ನಿಮಗೆ ಕೊಟ್ಟ ಎಕ್ಸಾಂಪಲ್ಸ್ ಎಲ್ಲ ಈಗ ನಾನು ಡಾಕ್ಟರ್ ಪ್ರಭಾನ್ ಅವರು ನೋಡಿದ್ದು ಹೇಳಿದೆ, ಊಟ ಮಾಡಿದ್ದೆ ಅಂತ ಹೇಳಿದೆ. ಯಾಕಂದರೆ ಇದೇ ರಿಚರ್ಡ್ ಶ್ರೈಡರ್ ಅವರಿಗೆ ಇಲ್ಲಿ ಮನೆ ಮಾಡಿಕೊಟ್ಟ ರಿಯಲ್ ಎಸ್ಟೇಟ್ ಜನರ ಅಜ್ಜನಿಗೆ ಇತ್ತು. ಅವರ ಮನೆಗೆ ಅವರು ಹೋದಾಗ ಇದೇ ಸಿಚುವೇಶನ್. ಅವರ ಅಜ್ಜ ಹೇಳುವುದಂದ್ರೆ ಈ ಮನೆಯಲ್ಲಿ ನನಗೆ 5 ದಿನದ ಊಟನೇ ಕೊಡೋದಿಲ್ಲ ಅಂತ. ಅವರು ಫಾರಿನರ್ ಬೇರೆ, ಹೆಂಚಿನ ಪಿದೈದ ಊರ್ದಾರ ಬೈದ್ಯರು, ಹೆಂಚಿನ ಪಾಂಡ್ಪೇರ್ ಅಂತ ಒಂದು ಅವ್ರಿಗೆ ಇನ್ನೂ ಜಾಸ್ತಿ ಇದಲ್ಲ ಮನೆಯವರಿಗೆ. ಒಳ್ಳೆ ಇದ್ದವರು ತಿನ್ನುವರು ಪಾಪ ಮುದ್ಕನಿಗೆ ಊಟ ಕೊಡೋದಿಲ್ಲ ಅಂತ. ಸೊ ಅವರು ಇವರ ಎದುರೇ ಬೈದ್ರೆ ಎಂತ ನಿಮಗೆ ಕೊಟ್ಟದ್ದಲ್ಲ ಅಂತ. ಈ ರಿಚರ್ಡ್ ಸೆಡ್ ನನಗೆ ದ್ಯಾಟ್ ಯು ಶುಡ್ ನಾಟ್ ಹ್ಯಾವ್ ಟೋಲ್ಡ್, ಅದು ಅವ್ರು ಹೇಳಬಾರ್ದಿತ್ತು. ನಡತೆ ಹಾಗೆ ಇರಬೇಕು. ಅವ್ರು ಹೇಳ್ತಾರೆ ನಾನು ಹೇಳಿದೆ ನಿಮ್ಮ ಬ್ರೈನ್ ಚೇಂಜ್ ಆಗಿದೆ. ಸೊ ಇದು ನಿಮ್ಮ ಮುಖಾಂತರ ಹೇಳೋದಂದರೆ ಅದು ಭಾಳ ಕಷ್ಟ. ಈಗ ನಂದು ತಂದೆ, ನನ್ನ ತಾಯಿ, ನನ್ನ ಹೆಂಡತಿ ಅಂತ ಹೇಳಿ ನಮಗೆ ಅದು ಅರ್ಥ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ನಾವು ಅದೇ ಪ್ರೀತಿ ಅವರು ಅದೇ ಜನ ಅಂತ ಹಾಗೇ ಸ್ಪಂದಿಸ್ತೇವೆ. ಬಟ್ ನೋ, ಯಾಕಂದರೆ ದರ್ ಇಸ್ ಅನದರ್ ಕೇಸ್. ಇಲ್ಲಿದು ಅಮೆರಿಕದಲ್ಲಿ ಇದೇ ಅಲ್ಝೈಮರ್ಸಿಗೆಲ್ಲ ದೊಡ್ಡ ಸೋಷಿಯಲ್ ಕನ್ಸಲ್ಟೆಂಟ್ ಆಗಿದ್ದರು ಡಾಕ್ಟರ್. ಫಿಲ್ಮಲ್ಲಿ ಆದಾಗೆ ಒಂದು ಅಲ್ಲಿ ಅವರು ಇದಕ್ಕೆ ಮದ್ದು ಕೊಡೋರು, ಮದ್ದು ಅಂದರೆ ಕನ್ಸಲ್ಟೆನ್ಸಿ ಗೈಡೆನ್ಸ್ ಕೊಡುವವರು. ಅವರ ತಂದೆಗೆ ಬಂತು ಅಲ್ಝೈಮರ್ಸ್. ಇಲ್ಲಿ ತಂದೆಗೆ ಬಂತು. ಇಲ್ಲಿ ಬರುವಾಗ ಅವರು ಹೆಂಡತಿಗೆ ಕರೆಯುವ ಹೆಸರಲ್ಲಿ ಮಗಳಿಗೆ ಕರಿತಾ ಇದ್ದಾರೆ. ಇವರಿಗೆ ಶಾಕ್. ಎಂತ ಹೇಳ್ತೀರಿ ಅಪ್ಪ, ನಿಮಗೆ ಗೊತ್ತಿಲ್ಲ ನಾನು ಮಗಳು ಈಗ ಗೊತ್ತಿಲ್ಲ ಎಂದು ಹೇಳಿದ್ರೆ ಅಪ್ಪನಿಗೆ ಗೊತ್ತಿಲ್ಲ. ಆದರೆ ಮಗಳಿಗೆ ಕಷ್ಟ ಆಯಿತು. ಅಲ್ಲಿ ಬುದ್ಧಿವಾದ ಹೇಳ್ತೀವಿ. ಅವಳು ಹೇಳುದು ನನ್ನ ಹತ್ರ, ಐ ವಾಸ್ ಅಡ್ವೈಸಿಂಗ್ ಪೀಪಲ್ ದೇರ್, ಅಲ್ಲಿ ಎಲ್ಲ ಹೇಳ್ತಾ ಇದ್ದೆ. ನನಗೆ ಆದಾಗ ಮಾತ್ರ ಅದು ನನಗೆ ವಿಚಿತ್ರ ಆಯಿತು. ಮತ್ತೆ ನಾನು ಅಡ್ಜಸ್ಟ್ ಮಾಡಿದೆ. ಸೊ ಇನ್ನೊಂದು ಅದೇ ಕೇಸ್, ಅದೇ ತಂದೆ ಮತ್ತು ತಾಯಿ, ಅವರಿಗೆ 75 ವರ್ಷ ಅಂತೆ ತಂದೆಗೆ, ತಾಯಿಗೆ 69 ವರ್ಷ. ಅವರು ರಿಕ್ಷಾದಲ್ಲಿ ಹೋಗುವಾಗ ಸಡನ್ ತಂದೆ ನೋಡು ಅವನು ನೋಡ್ತಾನೆ, ನೋಡು ಯಾರಿಗೆ ನೋಡ್ತಾನೆ, ಹೆಂಡತಿಗೆ 69 ವರ್ಷದ ಹೆಂಡತಿಗೆ. ಸೊ ಆಗ ಬೈದು ನೀವು ಸುಮ್ಮನೆ ಕೂಡ್ತೀರಾ ಇಲ್ಲ ರಿಕ್ಷಾದಲ್ಲಿ ಹೋಗಿ ಅಂತ ಹೇಳೋದು ಸ್ವಾಭಾವಿಕವಾಗಿ. ಆದರೆ ಇವರು ಹಾಗೆ ಮಾಡಲಿಲ್ಲ. ಆಯಿತು ಅಂತ ಆ ರಿಕ್ಷಾದವನಿಗೆ ಕಳಿಸಿ ಇನ್ನೊಂದು ಮುದುಕ ರಿಕ್ಷಾ ಡ್ರೈವರಿಗೆ ಅವನ ರಿಕ್ಷಾದಲ್ಲಿ ಕಳಿಸಿದ್ರಂತೆ. ನೋಡಿ ಅಲ್ಲ, ಇದು ಆದದ್ದು ವಿಷಯ ಹೇಳುವುದು ನಾವು. ಯಾಕಂದರೆ ಇದು ನಮಗೆ ಚಾಲೆಂಜ್ ಬರುವಾಗ ನಾವು ಸಹಜವಾಗಿ ಸುಮ್ಮನೆ ಅವರು ಪ್ರಾಯ ಆದವರು ಸುಮ್ಮನೆ ದೂಕಿ ಕೂತ್ಕೊಳ್ಳಿ, ನೀವು ಅಲ್ಲಿ ಹೋಗಲಿಕ್ಕೆ ಲೇಟ್ ಆಗ್ತದೆ, ನೀವು ರಿಕ್ಷಾ ಬೇರೆ ಆಗಬೇಕಾ ನಿಮಗೆ ಅಂತ ಇಲ್ಲ. ಅದು ಅವರ ಸೆನ್ಸಿಟಿವಿಟಿಗೆ ನೀವು ಹೇಳಿದ ಹಾಗೆ ಅವರಿಗೆ ಗೊತ್ತಿರ್ತದೆ ಒಳಗಿಂದ, ಅವ್ರಿಗೆ ಚಂದ ಮಾಡಿ ಬೇರೆ ದಾರಿಯಲ್ಲಿ ಮಾಡಬೇಕು. ಸೊ ಅಂಥದ್ದೇ ಈಗ ಅವ್ರು ಹೇಳ್ತಾರೆ, ಅವ್ರು ತೆಗೆದು ಈಗ ಈ ಕೋಟ್ ತೆಗೆದು ಹೋಗಿ ಅವರು ಫ್ರಿಜ್ಜಲ್ಲಿ ಇಡ್ತಾರೆ, ಅಲ್ಮಾರ್ ಅಂತ ಎಣಿಸಿ, ಇಲ್ಲಾದರೆ ಉಂಗುರ ಎಲ್ಲ ಕೊಂಡೋಗಿ ಡೀಪ್ ಫ್ರೀಜಲ್ಲಿ ಒಳಗೆ ಇಡ್ತಾರೆ. ಮತ್ತೆ ಇಟ್ಟಿದ್ದೇನಂತೆ ನೆನಪೇ ಇಲ್ಲ. ಇಡೀ ಮನೆ ಹುಡುಕಿದ್ರೆ ಯಾರು ಹುಡುಕಿದ್ರೆ ಅವರಿಗೆ ಸಹ ಗೊತ್ತಿಲ್ಲ. ಇದೆಲ್ಲ ದೀಸ್ ಆರ್ ಕೇಸಸ್, ಇದೆಲ್ಲ ರಿಪೋರ್ಟ್ ಆದಂಥದ್ದು. ಸೊ ಅಂಥದ್ದೆಲ್ಲ ಆಗುವಾಗ ಲೇಟ್ ಆಗಿರ್ತದೆ. ಈಗ ನಿಮ್ಮ ಮುಖಾಂತರ ನಮ್ಮ ಪ್ರಯತ್ನ ಏನೆಂದರೆ ಅದು ಬೇಗ 60 ವರ್ಷ ಆಗುವಾಗ ಈ ಮೆಮೊರಿ ಕ್ಲಿನಿಕ್ ಡಾಕ್ಟರ್ ಹತ್ರ ಎಲ್ಲ ಹೋದರೆ ಅವರೊಂದು ಸಿಂಪಲ್ ಟೆಸ್ಟ್ ಮಾಡ್ತಾರೆ. ಮೊನ್ನೆ ಡಾಕ್ಟರ್ ಪ್ರಭಾ ಹೇಳ್ತಿದ್ರು 5 ನಿಮಿಷದ್ದು ಟೆಸ್ಟ್ ಉಂಟು, 10 ನಿಮಿಷದ್ದು ಉಂಟು, 1 ಗಂಟೆದು ಉಂಟು. ಅದರ ಸಿವಿಯರಿಟಿ ನೋಡಿ ಹೇಗೆ ಅಂತ ನೋಡಿ ಮಾಡ್ತಾರೆ. ಆಗ ಗೊತ್ತಾದರೆ ಅಂದರೆ ವೀಕ್ ಉಂಟು ಬ್ರೈನ್ ಅಂತ ಹೇಳಿದರೆ ಅದಕ್ಕೆ ಎಕ್ಸಸೈಸ್, ಅದಕ್ಕೆ ಬೇಕಾದದ್ದು ಬೇರೆ ಎಲ್ಲ ದಾರಿ ಎಲ್ಲ ಸುಲಭ ಆಗ್ತದೆ. ಮದ್ದು ಏನೋ ಕೊಡಲಿಕ್ಕೆ ಒಮ್ಮೆ ಫುಲ್ ಫ್ಲೆಜ್ ಆಯ್ತು ಅಂತ ಹೇಳಿದರೆ ಮತ್ತೆ ನೋಡಿಕೊಳ್ಳುವ ರೀತಿ ಅದಕ್ಕೆಲ್ಲ ನಾವೆಲ್ಲ ಜೊತೆಯಲ್ಲಿ ಸೇರಿ ನಿಮ್ಮ ಮುಖಾಂತರ, ವೀಕ್ಷಕರ ಮುಖಾಂತರ ಆ ಪ್ರಯತ್ನ ನಾವು ಯಾವಾಗ ಸಹ ಹ್ಯಾಂಡ್ಸ್ ಅಪ್ ಮಾಡಲಿಕ್ಕೆ ಇಲ್ಲ. ದಟ್ ಈಸ್ ಅವರ್ ಎಫರ್ಟ್. ಓಕೆ,
ಎಸ್ ಸರ್, ಏನು ಈ ಒಂದು ಅಲ್ಝೈಮರ್ಸ್ ಅಂದರೆ ಏನು ಅಂದರೆ ಅವರನ್ನು ನಾವು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು? ಫಸ್ಟ್ ಮೆಮೊರಿ ಟೆಸ್ಟ್ ಆಗಿರ್ಬೋದು ಅಥವಾ ಮೆಮೊರಿ ಟೆಸ್ಟಿಂದ ಯಾವ ರೀತಿಯಾದಂತಹ ಬ್ರೈನ್ ಅವ್ರದ್ದು ವರ್ಕ್ ಆಗ್ತಾ ಇದೆ ಎಲ್ಲದನ್ನು ಕೂಡ ನೋಡಿಕೊಂಡು ನಂತರ ಅವರಿಗೆ ಒಂದು ಏನು ಮೆಡಿಕಲಲ್ಲಿ ಏನು ಟೆಸ್ಟ್ಗಳಿದೆ ಅದನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಎಸ್, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀವಿ. ಈ ಒಂದು ಅಲ್ಝೈಮರ್ಸ್ ಅಂದರೆ ಏನು, ಇದು ಯಾವ ಕಾರಣಕ್ಕಾಗಿ ಬರುತ್ತೆ ಅನ್ನೋದೆಲ್ಲ ಎಲ್ಲದನ್ನು ಕೂಡ ತಿಳ್ಕೊಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಮ್ಮ ಜೊತೆ ಏನು ಅಲ್ಝೈಮರ್ಸ್ ಅಸೋಸಿಯೇಷನ್ನ ಸ್ಥಾಪಕ ನಿರ್ದೇಶಕರು ಆಗಿರುವಂತಹ ಜೆರಾಲ್ಡಿನ್ ಡಿಸೋಜಾ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ಈ ಒಂದು ಅಲ್ಝೈಮರ್ಸ್ ಅಂದರೆ ಏನು, ಯಾವ ಕಾರಣಕ್ಕಾಗಿ ಇದು ಬರುತ್ತೆ, ಜೊತೆಗೆ ಅಲ್ಝೈಮರ್ಸ್ ಆ ಒಂದು ಅಸೋಸಿಯೇಷನ್ನಲ್ಲಿ ಯಾವ ರೀತಿಯಾದಂತಹ ಕೆಲಸಗಳನ್ನ ಅವ್ರು ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ತಾ ಇದ್ವಿ. ಎಸ್ ಸರ್, ಇವಾಗ ನೀವು ಹೇಳಿದ್ರಿ ಈ ಒಂದು ಅಲ್ಝೈಮರ್ಸ್ ಅಥವಾ ಈ ಮರೆಗುಳಿತನ ಬಂದವರನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು, ಜೊತೆಗೆ ಅವರಿಗೆ ನೋವಾಗದ ಹಾಗೆ ಮನೆಯವರು ಯಾವ ರೀತಿಯಾಗಿ ನಡ್ಕೋಬೇಕು ಎಲ್ಲದನ್ನ ಕೂಡ ತಿಳಿಸ್ಕೊಟ್ರಿ. ಇದೀಗ ಈ ಒಂದು ಅಲ್ಝೈಮರ್ಸ್ ಅಸೋಸಿಯೇಷನ್ನ ಸ್ಥಾಪಕ ನಿರ್ದೇಶಕರಾಗಿರುವಂತಹ ನೀವು ನಿಮ್ಮ ಈ ಒಂದು ಅಸೋಸಿಯೇಷನ್ನಲ್ಲಿ ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಹಾಗೊಂದು ತುಂಬ ಕೆಲಸ ನಡೀತದೆ. ಈಗ ನಾನಂತ ನಾನು ಹೇಳಲಿಕ್ಕೆ ಆಗದಿಲ್ಲ, ತಪ್ಪಾಗ್ತದೆ ಅದು. ಇದು ಎಲ್ಲರೂ ಜೊತೆ ಸೇರಿ, ಈಗ ಬೆಕ್ಕಿಗೆ ಗಂಟೆ ಕಟ್ಟುವ ಕೆಲಸ ಯಾರು ಮಾಡ್ತಾರೆ ಅದೊಂದು ನಾನು ಮಾಡಿದ್ದೇನೆ ಅಂತ ಹೇಳ್ಬೋದು. ಅವರು ರಿಚರ್ಡ್ ಶ್ರೇಡರ್ ಸಿಕ್ಕಿದ್ರು, ಅವರು ಅಲ್ಝೈಮರ್ಸ್ ಡೈರೆಕ್ಟರ್ ಆಗಿದ್ದರು, ನನಗೆ ಒಂದು ಸ್ಟೇಟ್ ಪೊಸಿಷನ್ ಇತ್ತು, ನಾನೇನು ಮಾಡುವಂತ ಗಂಟೆ ಬಾರಿಸುವ ಕೆಲಸ ಮಾಡಿ ಇವರಿಗೆಲ್ಲ ಜೊತೆ ತಂದೆ. ಈಗ ಅವ್ರದ್ದು ಇಟ್ಸ್ ಅ ಹೋಲ್ ಟೀಮ್. ಡಾಕ್ಟರ್ ರವೀಶ್ ತುಂಗದಿಂದ ಹಿಡಿದು ಆಲ್ ದ ಸೈಕ್ಯಾಟ್ರಿಸ್ಟ್, ನ್ಯೂರಾಲಜಿಸ್ಟ್ ಡಾಕ್ಟರ್ ಶಿವಾನಂದ್ ಪೈ, ನಮ್ಮ ಉಡುಪಿಯ ಡಾಕ್ಟರ್ ವೆಂಕಟರಾಯ್ ಭಂಡಾರಿ ಅಂತ ಎಲ್ಲರೂ ಜೊತೆಯಲ್ಲಿ ಸೇರಿ. ಡಾಕ್ಟರ್ ಪ್ರಭಾ ಎನಿಹಾವ್ ಇಸ್ ದ ಮೆಂಟರ್ ಆಫ್ ಮಾ ಅಂದರೆ ಮ್ಯಾಂಗ್ಳೂರ್ ಅಲ್ಝೈಮರ್ಸ್ ಅಸೋಸಿಯೇಷನ್. ಪ್ಲಸ್ ಈಗ ಪೇಜ್ ಅಂತ ಅವರೀಗ ಒಟ್ಟು ಹಾಕಿದ್ರಿಂದ ಇದೆಲ್ಲ ಕ್ರೆಡಿಟ್ ಪೇಜಿಗೆ ಸಹ ಹೋಗ್ತದೆ. ಈ ತಿಂಗಳ ಆಚರಣೆ ಮಾಡೋದೆಲ್ಲ ಹೌದು. ಸೆಪ್ಟೆಂಬರ್ 21ಗೆ ಕೂಡ ಅಲ್ಝೈಮರ್ಸ್ ಡೇ ಅಂತ ಕೂಡ ಏನು ಆಚರಣೆ ಮಾಡ್ತಾರೆ. ಜೊತೆಗೆ ಈ ಒಂದು ಸೆಪ್ಟೆಂಬರ್ನ ಪೂರ್ತಿ 1ನೇ ತಾರೀಕಿಂದ 30ನೇ ತಾರೀಕಿನವರೆಗೆ ಏನು ಅಲ್ಝೈಮರ್ಸ್ ದಿನ ಅಂತ ಕೂಡ ಆಚರಣೆ ಮಾಡುವಂಥದ್ದಿದೆ. ದಿನ ಬಹಳ ದೊಡ್ಡ ಅವೇರ್ನೆಸ್ ದಿನ. ಯಾಕಂದ್ರೆ ಆ ದಿನ ತುಂಬ ಕಾರ್ಯಕ್ರಮದಿಂದ ಎಲ್ಲ ಹಿರಿಯರೇ ಮಾಡುವುದು. ಚೀಫ್ ಗೆಸ್ಟ್ ಕೂಡ ಮಂತ್ರಿ ಎಲ್ಲ ಬರ್ತಾರೆ. ಆದರೆ ಅವರಿಗೆ ನಾವು ಹೇಳುದು, ನೀವು ಜಾಸ್ತಿ ಎಲ್ಲ ಮಾತಾಡಲಿಕ್ಕೆಲ್ಲ ಇಲ್ಲ, ಇವತ್ತಿದ್ದು ಚೀಫ್ ಗೆಸ್ಟ್ ಈ ಹಿರಿಯರೇ ಅಂತ. ಹಿರಿಯರು ಬೇರೆ, ಮತ್ತು ಈ ಕೇರ್ ಗಿವರ್ಸ್ ಅಂದರೆ ನೋಡಿಕೊಳ್ಳುವವರು ಇದ್ದಾರಲ್ಲ, ನೋಡಿಕೊಳ್ಳುವವರಿಗೆ ಒಂದು ಗಳಿಗೆ ಫ್ರೀ ಟೈಮ್ ಸಿಗ್ದಿಲ್ಲ, ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗ್ದಿಲ್ಲ. ಯಾವ ಕಾರ್ಯಕ್ರಮಕ್ಕೂ ಅಂಥ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಆ ದಿನ ನಾವು ಹೇಗೂ ಮಾಡಿ ಅವರನ್ನು ತಂದು ಟೌನ್ ಹಾಲಿಗೆ ಅವರಿಗೆ ಸನ್ಮಾನಿಸಿ ಮತ್ತು ಅವರ ಅನುಭವ ಅವರು ಶೇರ್ ಮಾಡ್ತಾರೆ. ಈಗ ಹೋದ ಸರಿ ಕೂಡ ಪ್ರೆಸ್ನವರು ನಮ್ಮ ಎಷ್ಟು ಪ್ರೋಗ್ರಾಮ್ ಇದ್ದರು, ಮೀಡಿಯಾದವರು ಅದರ ಮೇಲೆ ಕಣ್ಣಿಟ್ಟು ಅದನ್ನು ರಿಪೋರ್ಟ್ ಮಾಡಿದರು. ಅವರ ಅನುಭವ, ಯಾಕಂದರೆ ಅದು ನಿಜವಾದ ನೋಡಿಕೊಳ್ಳೋ ರೀತಿ ಅವರಿಗೆ ಹೇಗೆ ಆಗ್ತದೆ. ಈಗ ಮೊನ್ನೆ ಇನ್ನೊಂದು ಇಲ್ಲಿಯ ದೊಡ್ಡ ವ್ಯಕ್ತಿಯ ಹೆಂಡತಿಗೆ ಬಂದಿದೆ, ಅವರ ಸೊಸೆ ನೋಡ್ತಾ ಇದ್ದಾರೆ. ಈಗ ವರ್ಷ ಅವರು ಬರ್ತಾ ಇದ್ದಾರೆ. ಆದರೆ ಈಗ ಹೇಗೆ ಸ್ಥಿತಿ ಅಂತ ಮೊನ್ನೆ ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಇದ್ದಾಗ ಅಲ್ಲಿ ಅವರು ಕೇಳಿದರು, ಅವರಿಗೊಂದು ಪ್ರೋಗ್ರಾಮಿಗೆ ಕರೆಯೋಣ ಅಂತ. ನಾನು ಅವರಿಗೆ ಫೋನ್ ಮಾಡಿದೆ, ಹೇಳಿದರು ಈಗ ಅವರು ಬಾಯಲ್ಲಿ ಊಟ ಇಡ್ತಾರೆ ಮತ್ತು ಓಡ್ತಾರೆ ಅಂದರೆ ಈಚಾಚೆ ಹೋಗ್ತಾರೆ. ಈಗ ಸೊಸೆ ಅವರ ಹಿಂದೆ ಹೋಗಬೇಕು, ನುಂಗಿ ಅಂತ ಹೇಳಲಿಕ್ಕೆ. ಅದು ಭಾಳ ಮಕ್ಕಳಿಗೆ ಮಾಡೋಕ್ಕಿಂತ ಭಾಳ ಕಷ್ಟ, ಭಾಳ ಸಾನೆದು ಕೆಲಸ. ನಮಗೆ ಇಲ್ಲಿ ಹೇಳಲಿಕ್ಕೆಲ್ಲ ಇದು ಭಾಳ ಸುಲಭದ ವಿಷಯ ಅವರನ್ನೆಲ್ಲ ಯೋಚನೆ ಮಾಡಿದರೆ. ಸೊ ಈಗ ನಿಮ್ಮ ಮುಖಾಂತರ ಜನರಿಗೆ ಹೇಳೋದು ಅಂಥದ್ದು ಎಲ್ರಿಗೆ ಆಗ್ತದೆ. ಅದು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣ. ತನ್ನ ಪ್ರಾಯ ಇದು ಬೆಳೆದು ಹೋದಾಗೆ, ಉಲ್ಬಣಿಸಿದ ಹಾಗೆ ನಡತೆಗಳು ಕ್ಷೀಣಿಸ್ತದೆ. ಈಗ ಜಾಸ್ತಿ ಆಗಿ ಬೇರೆ ಬೇರೆ ಚಾಲೆಂಜ್ ಬರ್ತದೆ. ಆದರೆ ಆ ಟೌನ್ ಹಾಲಲ್ಲಿ ಅಂತ ಹೇಳಿದರೆ ಆ ದಿನ ಒಂದು ಅವರಿಗೆ ಗೌರವ ಮಾಡಿ, ಅವರು ಶೇರ್ ಮಾಡಿ ಒಂದು ದಿನ ಅವರಿಗೆ ಖುಷಿ ಆಗ್ತದೆ. ಅಂದರೆ ಇದನ್ನು ಒಂದು ಡಾಕ್ಟ್ರುಗಳು, ದೊಡ್ಡ ಸೈಕ್ಯಾಟ್ರಿಸ್ಟ್ಗಳೆಲ್ಲ, ಅವರು ಹೋಗುವಂಥ ಸೈಕ್ಯಾಟ್ರಿಸ್ಟ್ಗಳೆಲ್ಲ ಅವರು ನಿಂತುಕೊಂಡು ಇವರು ಕೂಡಿಕೊಂಡಿರ್ತಾರೆ. DC ಅವರೆಲ್ಲ ಒಂದು ಸನ್ಮಾನ ಮಾಡುವಾಗ. ಸೊ ಅದು ಒಂದು ಎಫರ್ಟ್ ನಮ್ಮದು. ಮತ್ತು ಬೇರೆ ಅವ್ರದ್ದು ಸ್ಕಿಟ್, ಅವ್ರದ್ದಂಥ ಡ್ರಾಮಾ, ನೆನಪಿನ ಇದು ಈ ಸರಿ ಅಂತ ನೆನಪು ಯಾವುದು ಅಂತ ಎಲ್ಲ ಹೇಳಿ ಪದ್ಯ ಹೇಳ್ತಾರಂತೆ.
ಅದರ ಕಾಂಪಿಟೇಷನ್ ಮಾಡಿ ಆ ದಿನ ವಿನ್ನರ್ ಆದ್ದು ಒಂದು ಪದ್ಯ ಇರ್ತದೆ. ಈಗ ಈ ಇಡೀ ತಿಂಗಳಲ್ಲಿ ಅವ್ರದ್ದು ದಿನ ಈ ಹಿರಿಯರೆಲ್ಲ ಸೇರಿ ಆ ಪದ್ಯ ಹೇಳುವ ಕಾಂಪಿಟೇಷನ್ ಒನ್ ಎಮಂಗ್ ದ. ಮತ್ತೆ ಮೊನ್ನೆ ಕದ್ರಿ ಪಾರ್ಕಲ್ಲಿ ಸಹ ಇತ್ತು ಎಂತ ಹುಡುಕುವ ಅವೇರ್ನೆಸ್ ಅಂದರೆ ನೆನಪಿನ ಮೇಲೆ ಹೊಂದಿಕೊಂಡು ಒಂದು ಆಟ ಅಂಥದ್ದು ಮಾಡಿ. ಮತ್ತೆ ಹೇಗೂ ಈಗ ಈ ತಿಂಗಳಲ್ಲಿ ತುಂಬ ಎಲ್ಲ ಉಂಟು. ಈಗ ಲಾಂಚ್ ಆಫ್ ಮೆಮೊರಿ ವಾಕ್ ಅದು ಕದ್ರಿ ಪಾರ್ಕಲ್ಲಿ ಆಯಿತು. ಕಾಂಪಿಟೇಷನ್ ಫಾರ್ ಎಲ್ಡರ್ಸ್ ಸಾಂಗ್ಸ್, ಅದೇ ನಾನು ಹೇಳಿದೆಲ್ಲ ಪದ್ಯದ್ದು. ಅವೇರ್ನೆಸ್ ಲೆಕ್ಚರ್, ಫಿಲ್ಮ್ ಶೋ. ಈಗ ಫಿಲ್ಮ್ ಶೋ ಅಂದರೆ ಹೇಳಿದರೆ ಡಾಕ್ಯುಮೆಂಟ್ರಿ ವೈ ಐ ಡಿಡ್ ದಿಸ್, ಒಂದು ಡಾಕ್ಟರ್ ಪ್ರಭಾನ ತಂದೆಯ ಮೇಲೆ ಆಧಾರಿತ ಒಂದು ಅವರೇ ಸೇರಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದು. OP ಶ್ರೀವಾತ್ಸವ್ ಅಂತ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಬಂದು ಇಲ್ಲಿ ಎಲ್ಲ ನಮ್ಮದೆಲ್ಲ ಶೂಟಿಂಗ್ ಎಲ್ಲ ಮಾಡಿ ನಿಮ್ಮನ್ಸಲ್ಲಿ ಬೇರೆ ಎಲ್ಲ ಅವರು ನ್ಯಾಷನಲ್ ಅವಾರ್ಡ್ ಅಂದರೆ ಅವರಿಗೆ ಬೇಕಾದ ಹಾಗೆ ಹೇಗೆ ಮಾಡಿ ಇವರ ಡಾಕ್ಟರ್ ಪ್ರಭಾದು ತಾಯಿ ಅಂದರೆ ಅವರ ಗಂಡನನ್ನು ನೋಡಿದ್ದೆಲ್ಲ ಆ ಇಂಟರ್ವ್ಯೂ ಎಲ್ಲ ಮಾಡಿದ್ದು ಒಂದು ಡಾಕ್ಯುಮೆಂಟ್ರಿ ಉಂಟು. 1 ಗಂಟೆದಿದ್ದಾಗ ಅದನ್ನು ಕಮ್ಮಿ ಮಾಡಿ ಈಗ ಅರ್ಧ ಗಂಟೆ ಎಲ್ಲ ಮಾಡಿ ಎಲ್ಲ ಕಡೆ ಅದನ್ನು ತೋರಿಸ್ತಾರೆ. ಸೊ ಅದು ಒಂದು ದೊಡ್ಡ ಅವೇರ್ನೆಸ್ ಆಗಿ ನಿಜ ಒಂದು ಇಲ್ಲೇ ನಡೆದಂಥ ಜನರಿಗೆ ಅದರಲ್ಲಿ ಸ್ಪಂದಿಸಲಿಕ್ಕೆ ಸುಲಭ ಆಗ್ತದೆ. ಅವೇರ್ನೆಸ್ ಲೈಕ್ ಫಿಲ್ಮ್ ಶೋಸ್ 1-to-1 ಎಜುಕೇಷನ್ ಬೈ ಪೇಜ್ ಮೆಂಬರ್ಸ್. ಅಂದರೆ ಈಗ ಅಲ್ಲಿ ನಮ್ಮ ಮೇಡಮ್ ಲೆಡ್ವಿನ್ ಅಂತ ಇದ್ದಾರೆ ಅಲ್ಲಿ ವಿಶ್ವಾಸ್ ಟ್ರಸ್ಟ್ನವರು, ಅವರು ಅಲ್ಲಲ್ಲಿ ಪೋಸ್ಟ್ ಆಫೀಸಿಗೆ ರಿಕ್ಷಾ ಡ್ರೈವರಿಗೆ ಅವರಿಗೆಲ್ಲ ಹೋಗಿ ಪ್ಯಾಂಪ್ಲೆಟ್ ಕೊಟ್ಟು ಈ ವಿಷಯ ಏನಂತೆಲ್ಲ ಹೇಳ್ತಾರೆ. ಒಲಿಂಡಾ ಪಿರೇರಾ ಮೇಡಮ್ ಅಂತ ನಮ್ಮದು ಪೇಜ್ ಇದು ಪ್ರೆಸಿಡೆಂಟ್ ಅವರು, 95 ವರ್ಷದವರು, ರೋಶ್ನಿ ನಿಲಯದ್ದು ಫೌಂಡರ್ ಅವರು, ಸೋಷಿಯಲ್ ವರ್ಕ್ ಇದು ಫೌಂಡರ್, ಅವರು ಶುರು ಮಾಡಿದ್ದ ಕಾಲೇಜ್ ಪ್ರಿನ್ಸಿಪಲ್. ಅವ್ರು ನಮ್ಮ ಜೊತೆ ಎಲ್ಲ ಕಡೆ ಬರ್ತಾರೆ. ನಾನು ಯಾವಾಗ ಹೇಳಿ ಅಂಡರ್ ಯುವರ್ ಅಂಬ್ರೆಲ್ಲ ಅಂದರೆ ನಿಮ್ಮ ಕೊಡೆ ಅಡಿಯಲ್ಲಿ ಇರುವುದು ನಾವು. ಅವರಿಗೆಲ್ಲ ಇದೆಲ್ಲ ಸೋಷಿಯಲ್ ವರ್ಕ್ನವರು ಎಲ್ಲ ಅವರ ಮೇಲೆ ಗೌರವ ಇದ್ದವರು. ಸೊ ಅವರು ಇದ್ದಾರೆ. ಪೋಸ್ಟರ್ ಕಾಂಪಿಟೇಷನ್ ಅಂದರೆ ಪೋಸ್ಟರ್ ಮಾಡು ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಈ ವಿಷಯದಲ್ಲಿ ಅಲ್ಝೈಮರ್ಸ್ ಮೇಲೆ ಪೋಸ್ಟರ್ ಕಾಂಪಿಟೇಷನ್ 21ಗೆ. ಕೇರ್ ಗಿವರ್ ಫೋರಮ್, ಈಗ ನಾವು ಕೇರ್ ಗಿವರ್ ಫೋರಮ್ ಅಂತ ಮಾಡಿದ್ದೀನಿ ನಾನು ಐ ಆಮ್ ದ ಅಡ್ಮಿನ್. ಈ ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ಡಾಕ್ಟರ್ ಪ್ರಭಾ ಕೆಲವು ಕೊಟ್ಟಿದ್ದಾರೆ ಜನರ ಹೆಸರು. ಮ್ಯಾಂಗ್ಳೂರ್ ಅಲ್ಝೈಮರ್ಸ್ ಅಸೋಸಿಯೇಷನಿಂದ ಏನಾದರೆ ಅಂದರೆ ನನಗೆ ಫೋನ್ ಬರ್ತದೆ. ಈಗ ನಂದು ಮೀಡಿಯಾದಲ್ಲೆಲ್ಲ ನನ್ನ ಹೆಸರು ಬರ್ತದೆ. ಏನು ಮನೆಯಲ್ಲಿ ಆದರೆ ನನಗೆ ಫೋನ್ ಬಂದ ಮೇಲೆ ನಾನು ಮಾತಾಡಿ ಏನಂತ ಆದಮೇಲೆ ನಾನು ಹೆಚ್ಚಿನಾಗಿ ಡಾಕ್ಟರ್ ಪ್ರಭಾನಿಗೆ ರೆಫರ್ ಮಾಡೋದು. ಯಾಕೆಂದರೆ ಶಿ ಈಸ್ ಎ ಡಾಕ್ಟರ್ ಆ್ಯಂಡ್ ಎ ಡಾಟರ್. ಅವರಿಗೆ ದಿನನಿತ್ಯ ನೋಡಿದ ಅನುಭವ ಉಂಟು. ಈಗ ಬೇರೆ ಹೆಂಗಸರೆಲ್ಲ ಅವ್ರ ಹತ್ರ ಹೋದರೆ ಹೀಗೆ ಅಂತ ಹೇಳಿದರೆ ಅದು ಜಾಸ್ತಿ ಸ್ಪಂದಿಸ್ತದೆ. ಸೊ ಅಲ್ಲಿ ಹೋಗಿ ನಾನು ಬಂದದ್ದು ಅಂಥ ಕೇರ್ ಗಿವರಿದ್ದು ಒಂದು ಇದು ಮಾಡಿದ್ದೆ, ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ಅದರಲ್ಲಿ ಈಗ ಡಾಕ್ಟರ್ಸ್ ಇದ್ದಾರೆ, ಸೈಕಾಲಜಿಸ್ಟ್, ನ್ಯೂರಾಲಜಿಸ್ಟ್ ಎಲ್ಲ ಇದ್ದಾರೆ ಅದರಲ್ಲಿ. ಅವರಿಗೆ ಬೇಕಾದ ಅಲ್ಲಿ ಪೋಸ್ಟ್ ಮಾಡ್ತಾರೆ ಏನು ಬೇಕು ಅಂತೆಲ್ಲ. ಅದೊಂದು ಹೆಲ್ಪ್ ಆಗ್ತದೆ ಅವರಿಗೆ ಮನೆಯಲ್ಲೇ ಇದ್ದು. ವಾಟ್ಸಪ್ ಗ್ರೂಪ್ ಆಫ್ ಕೇರ್ ಗಿವರ್ಸ್, ಮನೆಯಲ್ಲಿ ಹುಷಾರಿಲ್ಲದ ನೋಡುವವರಿಗೆ ಅವರು ಈ ಗ್ರೂಪಲ್ಲಿ ಇದ್ದಾರೆ. ಈಗ ವಾಟ್ಸಪ್ ಗ್ರೂಪ್ ನಮ್ಮದು ಯಾವ ಎಲ್ಲ ಅಗತ್ಯ ಇಲ್ಲದ ಗ್ರೂಪ್ಗಳು ಉಂಟು. ಇದೊಂದು ಭಾಳ ಒಂದು ಪ್ರೊಡಕ್ಟಿವ್ ಗ್ರೂಪ್. ಇದರಲ್ಲಿ ಆಲ್ ಪ್ರೊಫೆಷನಲ್ಸ್ ಇದ್ದಾರೆ. ಅವರೆಲ್ಲ ಈಗ ನಾಡ್ದು ಅವರು ಬರ್ತಾರೆ ಕಾರ್ಯಕ್ರಮಕ್ಕೆಲ್ಲ. ಮತ್ತು ಈಗ ನೋಡಿ ಮೊನ್ನೆ ಮ್ಯೂಸಿಕ್ ಥೆರಪಿ ಅಂತ ಒಂದು, ಈಗ ಇವತ್ತು ಬೆಳಿಗ್ಗೆ ನಾನು ಅಲ್ಲಿದ್ದೆ ಎನ್ಎಪೋಯದಲ್ಲಿ. ಡಾಕ್ಟರ್ ಕೊರ್ಡುಲ್ಲಾ ಡೈಟ್ರಿಚ್ ಅಂತ ಬಾಡಿ ತಂಬೂರ ಅಂತ ಒಂದು ಇನ್ಸ್ಟ್ರೂಮೆಂಟ್ ಉಂಟು. ಅದು ಬಾಡಿ ಮೇಲೆ ಇಟ್ಟು ಆ ತಂಬೂರ ಬಾರಿಸಿದರೆ ಒಂದು ಭಾಳ ಸುಗುಣ ಇದಾಗಿ ರಿಲ್ಯಾಕ್ಸ್ ಆಗಿ ಅಲ್ಲೇ ಮಲಗಿ ಹೋಗ್ತಾರೆ. ಈ ನೋವಿನಲ್ಲಿ ನರಳುವವರೆಲ್ಲ ಮಾರ್ಫಿನ್ ಅಂದರೆ ಅಷ್ಟು ದೊಡ್ಡ ಡ್ರಗ್ ಕೊಟ್ಟರೆ ಅದರಿಂದ ಸುಖ ಬರೋದು ಇದರಲ್ಲಿ ನಾನು ನೋಡಿದ್ದೇನೆ. ಅದರ ಎದುರು ಅವ್ರು ನಿದ್ರೆ ಮಾಡ್ತಾರೆ. ಸೊ ಅದರ ಮೇಲೆ ಒಂದು ಕೋರ್ಸ್ ನಡೀತಾ ಇದೆ ಈಗ, ಸರ್ಟಿಫಿಕೇಟ್ ಕೋರ್ಸ್, ಡಿಪ್ಲೊಮಾ ಎಲ್ಲ. ಈಗ ಮೊನ್ನೆ ಅವರಿದ್ರು ನಮಗೆ ಬೀಚಿಗೆ ಕರೆದ್ರು. ನನಗೆ ಭಾಳ ಆಪ್ತರವರು. ಬೀಚಲ್ಲಿ ಅಲ್ಲಿ ಅದನ್ನೆಲ್ಲ ಮಾಡಿ ಈಗ ಆ ಮ್ಯೂಸಿಕ್ ಥೆರಪಿಯನ್ನು, ಇದು ಮಾರಣಾಂತಿಕ ರೋಗ ಮತ್ತು ಪರಿಹಾರ ಇಲ್ಲದಂಥದ್ದು. ಸೊ ಆ ಪ್ರಯತ್ನ ನಡೀತಾ ಇದೆ. ಮ್ಯೂಸಿಕ್ ಥೆರಪಿ ಈಸ್ ಒನ್ ಎಮಂಗ್ ದ ಆಲ್ಟರ್ನೇಟಿವ್, ಅಂದರೆ ಒಂದು ಬೇರೆ ಒಂದು ದಾರಿ, ಡೈರೆಕ್ಟ್ ಮದ್ದಿನಲ್ಲಿ ಇಲ್ಲದಿದ್ದಾದರೆ ಇದರಿಂದ ತುಂಬ ಎಲ್ಲ
ಡಾಕ್ಟರ್ ಪ್ರಭಾನ್ ಅವರು ಹೇಳಿದ್ರು ನನಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದರೆ ಅದು ಸಹ ಡಿಮೆನ್ಷಿಯಾನೇ, ಬ್ರೈನಿಗೆ ಎಫೆಕ್ಟ್ ಆಗೋದು. ಈಗ ನಡುಕೆಲ್ಲ ಬರ್ತದೆ. ಮೊಹಮ್ಮದ್ ಅಲಿ ಅಂತ ಒಬ್ಬರು ಬಾಕ್ಸರ್ ಇದ್ದರು ಮೊದಲು, ದೊಡ್ಡ ವರ್ಲ್ಡ್ ಚಾಂಪಿಯನ್ ಬಾಕ್ಸರ್, ಅವರು ಮತ್ತೆ ಅದು ಸಫರ್ ಆಗಿ ಪಾರ್ಕಿನ್ಸನ್ ತಿರಿಯೋದ್ರು. ಈ ಮ್ಯೂಸಿಕ್ ಥೆರಪಿಯಿಂದ ಇಲ್ಲಿ ಗುಣ ಅಂದರೆ ಸರಿಯಾಗಿ ಅವ್ರದ್ದು ಶೇಕಿಂಗ್ ಎಲ್ಲ ಅವ್ರು ನಡ್ಕೊಂಡು ಹೋದ್ರು ಅಂತ ಈ ಡಾಕ್ಟರ್ ಪ್ರಭಾ ಹೇಳುವಾಗ ನನಗೆ ಬಹಳ ಒಂದು ಆಶ್ಚರ್ಯ ಆಯಿತು. ಮದ್ದಿಲ್ಲ ಟೈಪ್ ಇದು ರೋಗಕ್ಕೆ ಮ್ಯೂಸಿಕ್ ಒಂದು ಸಪೋರ್ಟ್ ಮಾಡ್ತದೆ ಅಂತ, ಅದು ಒಂದು ಭಾರಿ ಉತ್ತೇಜನದ ಒಂದು ಸುದ್ದಿ. ಅದು ನಿಮ್ಮ ಮುಖಾಂತರ ನಾನು ಹೇಳಬೇಕೆಂದಿದ್ದೇನೆ. ಅಂದರೆ ಮ್ಯೂಸಿಕ್ ಥೆರಪಿ ಯಾರಿಗೆ ಗೊತ್ತಿಲ್ಲ, ಅದರ ಮುಖಾಂತರ ಕೂಡ ಇಂಥ ಗುಣ ಆಗಲಿಕ್ಕೆ ಉಂಟಂತ ಅದರ ಮೇಲೆ ಬಹಳ ಪ್ರಯತ್ನ ನಡೀತಾ ಇದೆ. ಎಸ್ ಸರ್, ನಿಮ್ಮ ಈ ಒಂದು ಅಸೋಸಿಯೇಷನ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಡೀತಾ ಇದೆ, ಜೊತೆಗೆ ಯಾವ ರೀತಿಯಾದಂತಹ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಈ ಒಂದು ಅಸೋಸಿಯೇಷನ್ ಮಾಡ್ತಾ ಇದೆ, ಎಲ್ಲದನ್ನ ಕೂಡ ತಿಳಿಸ್ಕೊಟ್ಟಿದ್ರಿ. ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಅಲ್ಝೈಮರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ತಿಳ್ಕೊಳ್ತಾ ಇದ್ವಿ ಈ ಒಂದು ಅಸೋಸಿಯೇಷನ್ ಅಲ್ಲಿ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಅವೇರ್ನೆಸ್ ಅನ್ನ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಜೆರಾಲ್ಡಿನ್ ಡಿಸೋಜಾ ಅವರು ಕೂಡ ನಮ್ಮ ಜೊತೆ ಹೇಳಿದ್ರು. ಅವರ ಒಂದು ಏನು ನೆರಳಿನಿಂದ ಯಾವ ರೀತಿಯಾದಂತಹ ಕೆಲಸಗಳು ಆಗ್ತಾ ಇದೆ, ಜೊತೆಗೆ 21ನೇ ತಾರೀಕಿಗೆ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ರು. ಸರ್, ನೀವು ಹೇಳ್ತಾ ಇದ್ರಿ ಒಂದು ಮ್ಯೂಸಿಕ್ ಥೆರಪಿಯಿಂದ ಕೂಡ ಅವರಿಗೆ ಸಾಕಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ. ಹಾಗಾದ್ರೆ ಈ ಒಂದು ಮ್ಯೂಸಿಕ್ ಥೆರಪಿ ಅಂದ್ರೆ ಏನು? ಅದು ಒಂದು ಬಹಳ ಅದ್ಭುತವಾದ ವಿಷಯ. ಯಾಕಂದರೆ ನಾನು ಲೇಮ್ಯಾನ್, ನಾನು ಡಾಕ್ಟರ್ ಅಲ್ಲದಿದ್ದರೂ ಡಾಕ್ಟರ್ಗಳಿಗೆ ಸಹ ಗೊತ್ತಿಲ್ಲದಂಥ ವಿಷಯ. ನಾವು KMC ಯಲ್ಲಿರುವಾಗ, ಡಾಕ್ಟರ್ ಪ್ರಭಾನ್ ಅವರು KMC ಯಲ್ಲಿರುವಾಗ, ಆಗ ಡಾಕ್ಟರ್ ಬೆಕ್ಕರ್ ಅಂತ ಅವರು ಒಂದು ಪ್ಯಾಲಿಯೇಟಿವ್ ಕೇರ್ ಅಂದರೆ ಶಾಮಕ ಆರೈಕೆ ಅಂತ ಒಂದು ಕೋರ್ಸ್ ಮಾಡಿದ್ರು ಎಲ್ರಿಗೆ, ಇಲ್ಲಿದ್ದು ಡಾಕ್ಟರ್ಗಳಿಗೆ. ಶಾಮಕ ಆರೈಕೆ ಅಂದರೆ ವೆನ್ ಕ್ಯೂರ್ ಎಂಡ್ಸ್ ಕೇರ್ ಬಿಗಿನ್ಸ್, ಅಂದರೆ ಕ್ಯೂರ್ ಅಂದರೆ ಈಗ ಕ್ಯಾನ್ಸರಿಗೆ ಆಯಿತು, ಮದ್ದು ಮುಗಿಯಿತು ಅಂತ ಹೇಳಿದ ಮೇಲೆ ಅವರು ತೀರಿ ಹೋಗಲಿಕ್ಕೆ ಟೈಮ್ ಉಂಟಲ್ಲ, ಅದೇ ದಿನ ಹೋಗ್ತಿಲ್ಲ. ಸೊ ಆಗ ಅವ್ರಿಗೆ ನೋಡಿಕೊಳ್ಳುವ ರೀತಿಗೆ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳೋದು. ಆ ಕೋರ್ಸ್ ಎಲ್ಲ ಅದು ನಾನು ಸಹ ಫಸ್ಟ್ ಇಂಡಿಯಾದಲ್ಲಿ ಅದು ಕೋರ್ಸ್ ನಾನು ಸಹ ಮಾಡಿದ್ದೇನೆ. ಸೊ ಆ ಟೈಮಿಗೆ ಅವರು ಇನ್ನೊಂದು ಜರ್ಮನಿದ್ದು ಈ ಡಾಕ್ಟರ್ ಕೊರ್ಡುಲ್ಲಾ ಡಯಟ್ರಿಚ್ ಅಂತ ಅವರನ್ನು ಕರ್ಕೊಂಡು ಬಂದರು. ಅವರು ಒಂದು ಬಾಡಿ ತಂಬೂರ ಅಂತ, ತಂಬೂರ ಈಸ್ ನಮ್ಮ ಇನ್ಸ್ಟ್ರೂಮೆಂಟ್ ಇಂಡಿಯಾದು ತಂಬೂರ ಬೇರೆ ಇದ್ರೆ, ಆದರೆ ಜರ್ಮನಿಯಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ಅವರು. ಅಲ್ಲಿದೆ ಒಂದು ಮರ, ಅವರ ವುಡ್ಡಿನ ಮೇಲೆ ಮತ್ತು ಆ ಸ್ಟ್ರಿಂಗ್ಸ್ ಎಲ್ಲ ಮಾಡಿ ಆ ಬಾಡಿ ತಂಬೂರ ಅಂದರೆ ಅದಕ್ಕೆ ಒಂದು ಈಗ ಈ ಶೇಪ್ ಉಂಟು, ಅದು ಬಾಡಿ ಮೇಲೆ ಇಡ್ತಾರೆ. ಹುಷಾರಿಲ್ಲದ ಜನದ ಬಾಡಿ ಮೇಲೆ ಹಿಡಿದು ಅದನ್ನು ಮೆಲ್ಲ, ಅದಕ್ಕೆ ಒಂದು ರೀತಿ ಉಂಟು, ಏನು ದೊಡ್ಡ ವಿಷಯ ಏನಲ್ಲ. ಯಾರು ನೀವು ಸಹ ಮಾಡ್ಬೋದು, ನಾನು ಸಹ ಮಾಡ್ಬೋದು. ಒಮ್ಮೆ ನೋಡಿದರೆ 2-3 ಸಾರಿ ನೋಡಿದರೆ ನಮ್ಮ ಈ ಮೋಹನ್ ರಾಜ್ ಅವರು ಕಲ್ತಿದ್ದಾರೆ, ಅವರು ಸಹ ಅದನ್ನು ಮಾಡ್ತಾ ಇದ್ದಾರೆ. ಅವರು ಮಾಡಿದ್ದು ಈಗ ಅವರು ಮಾಡಿ ಕೆಲವು ಜನ ಎಲ್ಲ ಹುಷಾರೆಲ್ಲ ಆಗಿದ್ದಾರೆ ಅಂತೆ. ಸೊ ಆ ಬಾಡಿ ತಂಬೂರ ಈಸ್ ಒನ್ ಅಮಂಗ್ ದಟ್ಸ್ ದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್. ಅದಕ್ಕೆ ಅದೇ ಈಗ ಕೋರ್ಸ್ ನಡೀತಾ ಇದೆ ಅಂತ ಹೇಳಿದರೆ, ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್ ಫಾರ್ ಡಾಕ್ಟರ್ಸ್ ಮಿನಿಮಮ್ MBBS ಆದವರಿಗೆ ಅದು ಈಗ ನಡೀತಾ ಇದೆ. ಸೊ ಅದರಿಂದ ನಾವು ನೋಡಿದೆ, ನಮಗೆ ಕೂಡ ಕ್ಲಾಸಲ್ಲಿ ಈಗ ಅವ್ರು ಮಾಡುವಾಗ ನಾವು ಕಣ್ಣು ಮುಚ್ಚಿ ಎಲ್ಲ ಶಬ್ದ ಇಲ್ಲದೆ ಈಗ ಮಾಡುವಾಗ ಎಲ್ಲರೂ ಒಂದೊಂದು ನಿದ್ರೆ ಅಂದರೆ ನಾವು ಬೇರೆಯೇ ಒಂದು ಪ್ರಪಂಚಕ್ಕೆ ಹೋಗಿಬಿಡ್ತೇವೆ. ಅದು ಅನುಭವಿಸಿದ್ರೆ ನಿಮಗೆ ಗೊತ್ತಾಗ್ತದೆ, ಭಾಳ ಪ್ರಭಾವ ಉಂಟು. ಸೊ ಅದು ಆಲ್ಟರ್ನೇಟಿವ್ ಮೆಡಿಸಿನ್ ಅಂದರೆ ಮದ್ದಂತ ಡೈರೆಕ್ಟ್ ಹೇಳಲಿಕ್ಕಿಲ್ಲ, ಇನ್ನೊಂದು ಪ್ರಯತ್ನ. ಇಂಥ ಮಾರಣಾಂತಿಕ ಅಂತ ಹೇಳುವಾಗ ಹೇಗೆ ಕ್ಯಾನ್ಸರಿಗೆ ಉಂಟು ಕ್ಯಾನ್ಸರ್ ಮಾರಣಾಂತಿಕ, ಅಲ್ಝೈಮರ್ಸ್ ಕೂಡ ಮಾರಣಾಂತಿಕ. ಲಾಸ್ಟ್ ಸ್ಟೇಜೆಲ್ಲ ಬರುವಾಗ ಅವರಿಗೆ ಮನಸ್ಸೆಲ್ಲ ಎಲ್ಲಿ ಮನಸ್ಸಿಗೆ ಎಫೆಕ್ಟ್ ಆದಾಗ ಈ ಮ್ಯೂಸಿಕ್ ಮುಖಾಂತರ, ಈಗ ಬೆಳಿಗ್ಗೆ ಅವರು ಒಂದು ಕ್ಲಾಸಲ್ಲಿ ಥರದ್ದು ಮ್ಯೂಸಿಕ್ ಎಲ್ಲ ಮಾಡಿ ಅದರ ಬಗ್ಗೆ ಥಿಯರಿ ಎಲ್ಲ ಹೇಳಿದರು. ಈಗ ಮಗು ಮಲಗುವಾಗ ನಾವು ಒಂದು ಟೈಪ್ ಇದು ಮ್ಯೂಸಿಕ್ ಹೇಳ್ತೇವೆ, ಮತ್ತು ಡ್ಯಾನ್ಸ್ ಮಾಡುವಾಗ ಇನ್ನೊಂದು ಟೈಪ್ ಇದು ಮ್ಯೂಸಿಕ್ ಹೇಳ್ತೇವೆ, ಬೆಳಿಗ್ಗೆ ಸಂಧ್ಯಾ ಆರಾಧನೆಗೆ ಇನ್ನೊಂದು ಅವರು ವೆಸ್ಟರ್ನ್ ಮ್ಯೂಸಿಕ್ ಹಾಕಿ ತೋರಿಸಿದರು. ಅದೇ ಬೀಟಿಗೆ ನಮಗೆ ಹೇಗೆ ಅದರ ಇಮೋಷನ್ಸ್ ಹೇಗೆ ಬರ್ತದೆ, ಆ ಮ್ಯೂಸಿಕ್ಕಿಗೆ ಒಳಗಿಂದ ಯಾವ ಭಾವನೆ ಬರ್ತದೆ ನಮಗೆ. ಸೊ ಅದೆಲ್ಲ ಸ್ಟಡಿ ಉಂಟು, ಅದರ ಮೇಲೆ ಸೈನ್ಸ್ ಉಂಟು. ನಮಗೆ ಖಾಲಿ ಮ್ಯೂಸಿಕ್ ಅಂತ ಹೇಳಿದರೆ
ಅವರು ಬಹಳ ಅದರಲ್ಲಿ ಡೀಪಾಗಿ ಸ್ಟಡಿ ಮಾಡಿದವರು. ಸೊ ಅದನ್ನು ಅವರು ಈಗ ಮಂಗಳೂರಿಗೆ ತಗೊಂಡು ಬಂದಿದ್ದಾರೆ. ಅದು ನಾವು ಡಾಕ್ಟರ್ ಬಾಬನ್ ಅವರಿಗೂ ಎನ್ಎಪ ಯೂನಿವರ್ಸಿಟಿಗೂ ನಾವು ತುಂಬ ಪ್ರಶಂಸಿಸಬೇಕು. ಓಕೆ, ಅಂತ ಹೇಳಿದ್ರೆ ಈ ಒಂದು ಮ್ಯೂಸಿಕ್ ಥೆರಪಿಯಿಂದ ಕೂಡ ಈ ಒಂದು ಅಲ್ಝೈಮರ್ಸ್ ಅವರಿಗೆ ಸಾಕಷ್ಟು ರೀತಿಯಾದಂತಹ ರಿಲ್ಯಾಕ್ಸ್ ಆಗುವಂಥದ್ದು ಅಂತ ಹೇಳ್ತಾ ಇದ್ದೀರಾ. ಓಕೆ, ಇವಾಗ ನೀವು ಹೇಳಿದ್ರಿ ಅಲ್ಝೈಮರ್ಸ್ ಅಂದ್ರೆ ಏನು, ಯಾವ ಕಾರಣಕ್ಕೆ ಬರುತ್ತೆ, ಜೊತೆಗೆ ನಿಮ್ಮ ಒಂದು ಅಸೋಸಿಯೇಷನ್ ಅಲ್ಲಿ ಯಾವ ರೀತಿಯಾದಂತಹ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದ್ದೀರಾ ಎಲ್ಲದನ್ನ ಕೂಡ ತಿಳಿಸ್ಕೊಟ್ರಿ. ಎಸ್, ಈ ಒಂದು ಅಲ್ಝೈಮರ್ಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಎಲ್ಲರೂ ಕೂಡ ಏನು ಈ ಒಂದು ರೋಗ ಬರುವಂಥದ್ದೇ ಈ ಒಂದು ಆಹಾರ ಶೈಲಿ ಬದಲಾವಣೆಯಿಂದ ಅಂತ ಹೇಳ್ತಾರೆ. ಸೊ ನೀವೇನು ಹೇಳ್ತೀರಾ ಸರ್? ಅಲ್ಲ, ನನಗೇನು ಹೇಳಲಿಕ್ಕೆ ಆಗದಿಲ್ಲ. ಯಾಕಂದರೆ ಒಂದು ಮೇನ್ ಜೆನೆಟಿಕ್ ಹೇಳ್ತಾರೆ, ಅಂದರೆ ಆನುವಂಶಿಕ ಅಂತ ಹೇಳ್ತಾರೆ. ಅವರು ನಿಮ್ಮ ಬ್ಲಡ್ಡಲ್ಲಿ ಉಂಟೆಂದಾದರೆ ಆನುವಂಶ ಜೀನ್ಸಲ್ಲಿ ಇದ್ದರೆ ಅಲ್ಲ, ಹೌದು, ಮನೆಯವರಿಗೆ ಮಕ್ಕಳಿಗೆ ಅಜ್ಜರಿಗೆಲ್ಲ ಇದ್ದರೆ ಅದು ಹಾಗೆ ಬರ್ತದೆ. ಅದಕ್ಕೆ ಏನು ಮಾಡಲಿಕ್ಕೆ ಆಗದಿಲ್ಲ. ಆದರೆ ಬರ್ತದೆ ಅಂತ ಆದರೆ ಈಗ ಡಾಕ್ಟರ್ ಪ್ರಭಾ ಅವರು ಹೇಳ್ತಾರೆ ಯಾವಾಗ ಸಹ, ನಾನು ಅದರಲ್ಲಿ ಬಂದೆ ಅಂತ, ಆನುವಂಶಿಕ ತಂದೆಗೆ ಬಂತು, ನನಗೆ ಬರುವ ಸಾಧ್ಯ ಉಂಟು. ಸೊ ನಾನು ಎಚ್ಚೆತ್ತುಕೊಂಡು ಇರಬೇಕಂತ. ಸೊ ಅದನ್ನು ಜನರು ಮಾಡ್ಬೋದು ಉಂಟು ಅಂತ ಹಿಸ್ಟ್ರಿ ಗೊತ್ತಿದ್ರೆ. ಮತ್ತೆ ಈಗ ಊಟದೆಲ್ಲ ಅದು ನನಗೆ ಅದು ಗೊತ್ತಿಲ್ಲ ಇದರಲ್ಲಿ. ಆದರೆ ಡಾಕ್ಟರ್ಗಳೆಲ್ಲ ಹೇಳಿದೆ ಅಂತ B12 ವಿಟಮಿನ್ ಲ್ಯಾಕ್ ಅದಕ್ಕೆಲ್ಲ ಕೊಡ್ಬೋದು. ಆದರೆ ಇದು ಮೇನ್ಲಿ ಏನಂತ ಗೊತ್ತಿದ್ರೆ, ಈಗ ನೀವು ಕೇಳೋದು ಕ್ವಶನ್ ಏನಂತ ಗೊತ್ತಿದ್ರೆ, ಕಾರಣ ಗೊತ್ತಿದ್ರೆ ಮದ್ದು ಹಿಡಿಲಿಕ್ಕೆ ಸುಲಭ ಅಲ್ವಾ? ಯಾಕೆ ಆಗ್ತದೆ ಅಂತಾದರೆ ಒಂದು ಮೇನ್ ಪಾಯಿಂಟ್ ಗೊತ್ತಾಯ್ತು ನಮಗೆ. ಈಗ ಯಾಕೆಂತ ಸಂಶೋಧನೆಯಲ್ಲಿ ಅವರು ಎಂಥ ಪ್ರಯತ್ನ ಮಾಡಿದ್ರು, ಒಂದು ಕಾರಣ ಈ ಕಾರಣ ಅಂತ ಥರದ ಕಾರಣ ಉಂಟು. ಬಿಲಿಯನ್ಸ್ ಖರ್ಚು ಮಾಡ್ತಾರೆ, ಸಾಧಾರಣ ಅಲ್ಲ. ಅಮೆರಿಕ, ಜರ್ಮನಿಯಲ್ಲಿ ಎಲ್ಲ ಅವ್ರದ್ದು ರಿಚ್ ಕಂಟ್ರಿ, ಅವರು ಇದಕ್ಕೇನೆ ಅಷ್ಟು ರಿಸರ್ಚ್ಗೆ ಭಯಂಕರ ದುಡ್ಡು ಇಟ್ಟಿದ್ದಾರೆ. ಡಾಕ್ಟರ್ ಯೋಹಾನ್ ಬೆಕ್ಕರ್ ಹೇಳ್ತಾ ಇದ್ರು, ಅಲ್ಲಿ ಇಟ್ ಈಸ್ ಕಾಮನ್, ದೇ ಸ್ಲೀಪ್ ಆನ್ ದ ರೋಡ್. ಅಲ್ಝೈಮರ್ಸ್ನವರು ಹಾಯ್ ಹಲೋ ಹೇಳ್ತಾ ಇದ್ದಾರೆ. ಅಂದರೆ ಅದರ ಅರ್ಥ ಇಲ್ಲಿ ಇಲ್ಲ ಅಂತ ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಫ್ಯಾಮಿಲಿ ಅಷ್ಟು ಸ್ಟ್ರಾಂಗ್ ಉಂಟು. ಮಾರ್ಗದಲ್ಲಿ ಈಗ ಏನು ಹೊಟ್ಟೆಪಾಡಿಗೆ ಇಲ್ಲದ್ರೆ ಕೂಡ ಮನೆಯಲ್ಲಿ ಏನು ಬಡತನ ಇದ್ದರೂ ಸಹ ಮನೆಯವರಿಗೆ ಹಾಗೆ ಹೋಗಲಿಕ್ಕೆ ಬಿಡುವುದಿಲ್ಲ, ಹೊರಗೆ ಹೋಗಲಿಕ್ಕೆ. ಅಲ್ಲಿ ಫ್ಯಾಮಿಲಿ ಸ್ಟ್ರಕ್ಚರ್ ವೀಕ್ ಇರ್ತದೆ. ಅಲ್ಲಿ ಇರ್ದಿಲ್ಲ, 18 ಪ್ರಾಯ ಆಯಿತು ನೀವು ನಿನ್ನಷ್ಟಕ್ಕೆ ಅಂತ ಎಲ್ಲ ಬಿಟ್ಟಾಗ ಪ್ರಾಯ ಆದಾಗ ಅವರು ಅವರಷ್ಟಕ್ಕೆ ಓಲ್ಡ್ ಏಜ್ ಹೋಮ್ ಅಲ್ಲಿ ಇಲ್ಲೆಲ್ಲ ಇರ್ತಾರೆ. ಸೊ ಅದರ ಅರ್ಥ ಇಲ್ಲಿ ಕಮ್ಮಿ ಉಂಟಂತಲ್ಲ, ಇಲ್ಲಿದ್ದು ಸರ್ವೆ ಎಷ್ಟು. ಮತ್ತು ಇನ್ನೊಂದು ನೆನಪು ಸ್ಲೋ ಹೋಗ್ತಾ ಇರುವಾಗ ಆಯಪಾರ್ದು ನೆನಪಿಜ್ಜಿ ಕೊಡುದು ಒಂದು ಜನ ಹಳ್ಳಿಯಲ್ಲೆಲ್ಲ ಹೇಳುವುದಾದರೆ ಸಾಮಾನ್ಯ, ನಿನ್ನೆ ನೆನಪಿತ್ತವನಿಗೆ ಅದು ಇವತ್ತು ನೆನಪಿಲ್ಲ. ಅಂದರೆ ಅದರ ಗುಣನೇ ಹಾಗೆ. ಒಮ್ಮೆಲೆ ಎಲ್ಲ ಬ್ಲ್ಯಾಂಕ್ ಆಗದಿಲ್ಲ, ಸ್ವಲ್ಪ ಗೊತ್ತುಂಟು, ಸ್ವಲ್ಪ ಬರ್ದಿಲ್ಲಬೇಕು. ಸ್ಲೋಲಿ 5, 6, 7 ವರ್ಷ ಆಗ್ತದೆ ಫುಲ್ ಬ್ಲೋ ಅಂದರೆ ಕಂಪ್ಲೀಟ್ ಅಲ್ಝೈಮರ್ಸ್ ಆಯ್ತಂತ ಡಾಕ್ಟ್ರಿಗೆ ಕೂಡ ಗೊತ್ತಾಗೋದು ಆಗಲ್ಲ. ಅಲ್ಲಿ ಕೊಂಡು ಹೋಗೋದು ಲೇಟ್ ಅಲ್ವಾ? ಅದಕ್ಕೆ ನಿಮ್ಮ ಮುಖಾಂತರ ಹೇಳೋದು 60 ಆದಾಗ ಎಲ್ಲರೂ ಒಂದು ಟೆಸ್ಟ್, ಮೊನ್ನೆ ಡಾಕ್ಟರ್ ಹೇಳ್ತಿದ್ರು ಬಾಬನವರು, BP ಶುಗರ್ ಎಲ್ಲ ಟೆಸ್ಟ್ ಮಾಡಿದಾಗೆ ಮೆಮೊರಿ ಕೂಡ ಒಂದು ಟೆಸ್ಟ್ ಮಾಡಬೇಕಂತ. ಅದು ಯಾರು ಮಾಡೋದಿಲ್ಲ. ಮತ್ತೆಂಥದ್ದು ಇಲ್ಲಿ ಈಗ ಈ ಸರಿದು ಥೀಮೇ ಉಂಟು, ಥೀಮ್ ಕೊಟ್ಟಿದ್ದಾರೆ. ದ ಥೀಮ್ ಈಸ್ ಲೆಟ್ ಅಸ್ ಟಾಕ್ ಅಬೌಟ್ ಡಿಮೆನ್ಷಿಯಾ ಆ್ಯಂಡ್ ಎಂಡ್ ದ ಸ್ಟಿಗ್ಮಾ ಅಂತ. ಅಂದರೆ ಲೆಟ್ಸ್ ಟಾಕ್ ಅಬೌಟ್ ಡಿಮೆನ್ಷಿಯಾ. ನಾನೀಗ ಮಾತಾಡ್ತಾ ಇದ್ದೇನೆ, ನೀವು ಈ ಕಾರ್ಯಕ್ರಮ ಮಾಡಿ ಭಾಳ ದೊಡ್ಡ ಒಂದು ಸರ್ವಿಸ್ ಮಾಡಿದ್ದೀರಿ. I should appreciate for that. ಲೆಟ್ಸ್ ಟಾಕ್ ಅಬೌಟ್ ಡಿಮೆನ್ಷಿಯಾ ನಾವು ಮಾತಾಡ್ತಾ ಇದ್ದೆ. ಟು ಎಂಡ್ ದ ಸ್ಟಿಗ್ಮಾ. ಸ್ಟಿಗ್ಮಾ ಅಂದರೆ ಕಲಂಕ ಅಂತ. ಈಗ ಸ್ಟಿಗ್ಮಾ ಅಂದರೆ ಈಗ ಅವರ ಮನೆಯಲ್ಲಿ ಯಾರು ಇದ್ದಾರೆ ಅಲ್ಝೈಮರ್ಸ್ ಇದೆ ಅಂತ ಹೇಳಿ ನೋಡುವವರು ಏನು ಗೊತ್ತಿ ಅಂತ ಹೇಳೋದು, ಇಲ್ಲದ ಮಾರಲೆ ಒಳ್ಳೆ ಮಾರೆ ಹುಚ್ಚ ಇದ್ದಾನೆ, ಪಿಸುವಾಸ, ಚಿಕ್ಕ ಊರು ಮಂಗಳೂರು, ಎಲ್ರಿಗೆ ಗೊತ್ತಾಗ್ತದೆ. ಅವ್ರಿಗೆ ಏನು ನೆನಪಿಲ್ಲ, ಎಂಥದ್ದು ಯಾರಪ್ಪ ಗೊತ್ತಿಲ್ಲ ಅಂತ ಹೇಳಿದರೆ ಮಕ್ಕಳಿಗೆಲ್ಲ ಗೊತ್ತಾದರೆ ಅವರೊಂದು ಹೇಳಿಬಿಡ್ತಾರೆ. ಹಾಗೆ ಆ ಕಲಂಕವನ್ನು ನಾವು ಮಾತಾಡಿದರೆ, ಈಗ ನಿಮ್ಮ ಮುಖಾಂತರ ತಿಳಿಸಿದರೆ ಅದು ಹಾಗೆ ಉಂಟು, ಅದಕ್ಕೆ ಪರಿಹಾರ ಇಲ್ಲದಿದ್ದರೂ ನಾವು ಪ್ರಯತ್ನ ಮಾಡಿ ಅದೊಂದು ಸಾಮಾಜಿಕ ಬಾಂಧವ್ಯದಲ್ಲಿ ಮಾಡಬೇಕಂತ ಹೇಳಿದರೆ ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದು. ಸೊ ದಟ್ ಈಸ್ ದ ಥೀಮ್. ಒಟ್ಟದು ಕೂಡ ಇಲ್ಲಿ ಅಂತ ಅಲ್ಲ, ಪ್ರಪಂಚದಲ್ಲಿ ಎಲ್ಲ
ಸ್ಟಿಗ್ಮಾ ಅಂದರೆ ಅದೇ ಹೇಳಲಿಕ್ಕೆ ಹೆದರಿಕೆ. ನನ್ನದೇ ಫ್ರೆಂಡ್ ಹೇಳ್ತಾ ಇದ್ರು, ಅವ್ರದ್ದು ಆಂಟಿ ಮತ್ತು ಇವ್ರಿಗಿದ್ರು, ಆಗ ವಿಷಯ ಗೊತ್ತಿಲ್ಲ, ರೂಮಲ್ಲಿ ಬಂದ್ ಮಾಡಿ ಇಡುದಂತೆ ಅವರಿಗೆ. ಅಂದರೆ ಅವ್ರು ಕೆಲಸಕ್ಕೆ ಹೋಗಬೇಕು, ಅವ್ರ ರೂಮಲ್ಲಿ ಇಲ್ಲದ್ರೆ ಅವ್ರು ಮಾರ್ಗಕ್ಕೆ ಹೋಗ್ತಾರಂತ. ಅವರು ಅಲ್ಲೇ ಟಾಯ್ಲೆಟ್ ಮಾಡಿ ಅದನ್ನೇ ತೆಗೆದು ತಿಂತಿದ್ರಂತೆ ನೋಡಿ. ಯಾಕಂದರೆ ಬ್ರೈನ್ ಡಸನ್ ನೋ. ನಾನು ಇದನ್ನು ರಿಚರ್ಡ್ ಶೆಡ್ರಿಗೆ ಹೇಳಿದಾಗ ಅವರು ಹೇಳಿ, ಓಹ್ ಇಟ್ ಈಸ್ ಕಾಮನ್, ಅಮೆರಿಕಾದಲ್ಲಿ ಆಲ್ ಡೂ ದ್ಯಾಟ್. ಬ್ರೈನಿಗೆ ಗೊತ್ತಿಲ್ಲಲ್ಲ ಏನಂತ. ಸೊ ಅದು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಹೌದು. ಸೊ ಅದರಿಂದ ನಾವು ಅದಕ್ಕೆ ಹೇಳಿಸುವುದಲ್ಲ. ಸೊ ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಅಂತ ನಾವು ನಮ್ಮ ನಡತೆಯನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ ಈ ಒಂದು ಅಲ್ಝೈಮರ್ಸ್ ಬರೋದಕ್ಕಿಂತ ಮುಂಚೆನೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಹೌದು, ಸಾರ್ಟ್ ಆಫ್. ಎಸ್ ಸರ್, ಏನು ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿದ್ದು ಈ ಒಂದು ವಿಶೇಷ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಅಲ್ಝೈಮರ್ಸ್ ಅಸೋಸಿಯೇಷನ್ ಸ್ಥಾಪಕ ನಿರ್ದೇಶಕರಾಗಿರುವಂತಹ ನೀವು ಈ ಒಂದು ಅಲ್ಝೈಮರ್ಸ್ ಬರೋದಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಜೊತೆಗೆ ಏನು ಟೆಸ್ಟನ್ನು ಮಾಡಿಸುವಂಥದ್ದು, ಈ ಒಂದು ಮೆಮೊರಿ ಟೆಸ್ಟನ್ನು ಯಾವ ಸಂದರ್ಭಗಳಲ್ಲಿ ಮಾಡಬೇಕು ಅನ್ನೋದಂತ ಎಲ್ಲ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ರಿ. ಜೊತೆಗೆ ನಿಮ್ಮ ಈ ಒಂದು ಅಸೋಸಿಯೇಷನ್ನಿಂದ ಯಾವ ರೀತಿಯಾದಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ಸರಿ ಅಲ್ಲ, ಥ್ಯಾಂಕ್ ಯು. ಆದರೆ ಈಗ ಈ ಪ್ರಯತ್ನಕ್ಕೆ ಒಂದು ಹಾಸ್ಪಿಟಲ್ ಬೆಡ್ ಇರಲಿಲ್ಲ. ಈಗ ಒಂದು ಸುಶೇಕ್ ಟ್ರಸ್ಟ್ ಅಂತ ಅವರು ಶುರು ಮಾಡಿದ್ದಾರೆ. ಅವ್ರದ್ದು ಒಂದು 3 ಮಾಳಿಗೆದು ಬಿಲ್ಡಿಂಗ್ ಬರ್ತಾ ಇದೆ. ಈಗ ಒಂದು ಟೆಂಪರರಿ 10 ಬೆಡ್ ಇದು ಹಾಸ್ಪಿಟಲ್ ನಡೀತಾ ಇದೆ. ಸೊ ಅದಕ್ಕೆ ಯಾರು ಇದ್ದಿದ್ರೆ ಅಲ್ಲಿ ಅಲ್ಲಿ ಅಡ್ಮಿಟ್ ಆಗಬಹುದು, ಅದನ್ನು ಸಲಹೆ ತಗೊಳ್ಬಹುದು. ಮತ್ತು ಸಂದೇಶ ಆಗಿ ನಿಮಗೆ ಹೇಳಬೇಕಾದ್ರೆ ನಾನು ಹೆಚ್ಚಾಗಿ ಹೇಳ್ತೇನೆ, ಈ ಒಬ್ಬರು ಹಿರಿಯರು ಬೆರಳಿಗೆ ಪೆಟ್ಟಾಗಿದೆ, ಒಂದು ಸ್ಟಿಚ್ ತೆಗಿಬೇಕಂತ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಗಳಿಗೆ ವಾಚ್ ನೋಡ್ತಾ ಇರ್ತಾರೆ. ನರ್ಸ್ ಹೇಳ್ತಾರೆ, ಏನು ಸರ್ ಬಾರಿ ಗಡಿಬಿಡಿಯಲ್ಲಿ ಇದ್ದೀರಿ ನೀವು, ಏನು ವಾಚ್ ನೋಡ್ತೀರ? ಅಲ್ಲ, ನನಗೆ ನನ್ನ ಹೆಂಡತಿ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ. ಓ, ನೀವು ಭಾರಿ ರೊಮ್ಯಾಂಟಿಕ್ ಇದ್ದೀರಿ, ಈ ಪ್ರಾಯದಲ್ಲಿ ಹೆಂಡತಿ ಅಲ್ಲ, ಅವರಿಗೆ ಅಲ್ಝೈಮರ್ಸ್ ಉಂಟು, ನಾನು ಯಾರಂತಾನೆ ಅವರಿಗೆ 5 ವರ್ಷದಿಂದ ಗೊತ್ತಿಲ್ಲ. ಆಗ ನರ್ಸ್ ಹೇಳ್ತಾರೆ, ಹಾಗಾದ್ರೆ ನೀವು ಯಾವಾಗ ಸಹ ಹೋಗ್ಬೋದಲ್ಲ. ಆಗ ಅವಳು ಒಂದು ಬಹಳ ಹೃದಯ ತಟ್ಟುವಂಥ ಮಾತು ಹೇಳ್ತಾರೆ, ಅವರಿಗೆ ಗೊತ್ತಿಲ್ಲ ನಾನು ಯಾರಂತ, ನನಗೆ ಗೊತ್ತುಂಟು ಅವರು ಯಾರಂತ. ದಟ್ ಈಸ್ ದ ಮೆಸೇಜ್. ಈಗ ಇಂಥ ಜನ ಹೀಗೆ ಆಯ್ತಂತ ನಾವು ಕಷ್ಟ ಆಗ್ತದೆ ನೋಡಲಿಕ್ಕೆ. ಆದರೆ ಆಗ ಅವರು ನಮ್ಮನ್ನು ಹೇಗೆ ನೋಡಿದ್ರು ಆ ಸ್ಥಿತಿಗೆ ಬರುವ ಮೊದಲು ಅದನ್ನು ನೆನಪಿಟ್ಟು ಅನ್ಕಂಡೀಷನಲ್ ಲವ್, ಅದಕ್ಕೆ ಅವರಿಗೆ ಬೇಕಾಗಲ್ಲ, ನಾವು ನಮಗೆ ಬೇಕಾಗಿ ಮಾಡಿದರೆ ಮಾತ್ರ ಅವರು ಆ ಹಿರಿಯರು ಹೇಳಿದಾಗ ಅವರಿಗೆ ಗೊತ್ತುಂಟು ಹೆಂಡತಿ ಯಾರಂತ. ಸೊ ಅದನ್ನು ಮಾಡಬೇಕು. ಜನರು ಏನು ಬೇಸರ ಮಾಡದೆ ಸ್ಪಂದಿಸಬೇಕು. ಮತ್ತು ನೋಡಿ ಏನಿದ್ರೆ ಸಹ ನಮ್ಮ ಮುಖ ನಾವು ನೀವೆಲ್ಲ ಇದ್ದೀರಿ, ಒಂದು ಫೋನ್ ಮಾಡಿ ಒಂದು ಜೊತೆಯಲ್ಲಿ ಸಾಗೋಣೆಂದು ನಮ್ಮ ಒಂದು ಆಸೆ. ಎಸ್ ಸರ್, ಧನ್ಯವಾದಗಳು. ನೀವು ಇಷ್ಟು ಒಳ್ಳೆಯ ರೀತಿಯಾದಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಲ್ಝೈಮರ್ಸ್ ಅಂದರೆ ಏನು, ಯಾವ ಕಾರಣಕ್ಕಾಗಿ ಬರುತ್ತೆ, ಜೊತೆಗೆ ಒಂದು ಅಸೋಸಿಯೇಷನ್ ಯಾವ ರೀತಿಯಾದಂಥ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ, ಎಲ್ಲರ ಜನರಲ್ಲಿ ಯಾವ ರೀತಿಯಾದಂಥ ಅವೇರ್ನೆಸ್ನ ಕೊಡ್ತಾ ಇದೆ, ಇದೆಲ್ಲದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೀವು ಕೂಡ ಅಷ್ಟೇ ಈ ಒಂದು ಕಾಯಿಲೆಗೆ ತುತ್ತಾದವ್ರನ್ನ ಏನು ಹೀಯಾಳಿಸೋದಾಗಿರ್ಬೋದು, ಅವ್ರಿಗೆ ನೋವು ಕೊಡುವಂಥದ್ದಾಗಿರ್ಬೋದು, ಇದ್ಯಾವುದನ್ನು ಕೂಡ ಮಾಡಬೇಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೊತೆಗೆ ಅವ್ರು ಹೇಳಿದ ಹಾಗೆ ಇದಕ್ಕೆ ಯಾವುದೇ ರೀತಿಯಾದಂತಹ ಏನು ಮದ್ದಾಗಿರ್ಬೋದು ಅಥವಾ ಔಷಧಗಳಾಗಿರ್ಬೋದು ಇಲ್ಲದೆ ಇರೋ ಕಾರಣದಿಂದಾಗಿ ಅವರನ್ನು ಹೆಚ್ಚು ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.